ಪ್ರಥಮಂ ವಕ್ರತುಂಡಂಚ ಏಕದಂತಂ ದ್ವಿತೀಯಕಂ ತೃತೀಯಂ ಕೃಷ್ಣಪಿಂಗಾಕ್ಷಂ ಗಜವಕ್ರಂ ಚತುರ್ಥಕಂ ಲಂಬೋಧರಂ ಪಂಚಮಂಚ ಷಷ್ಠಂ ವಿಕಟಮೇವ ಚ ಸಪ್ತಮಂ ವಿಘ್ನರಾಜೇಂದ್ರಂ ಧೂಮ್ರವರ್ಣಂ ತಥಾಷ್ಟಮಂ ನವಶಮಂತು ವಿನಾಯಕಂ ಏಕಾದಶಂ ಗಣಪತಿಂ ದ್ವಾದಶಂ ತು ಗಜಾನನಂ ದ್ವಾದಶೈತಾನಿ ನಾಮಾನಿ ತ್ರಿಸಂಧ್ಯಯ ಪಠೇ ನರಃ. ಪ್ರಭೋ ಕರ್ನಾಟಕದ ಮೊತ್ತ ಮೊದಲ ಪತ್ರಿಕೆ ವಾರಪತ್ರಿಕೆ ಮಂಗಳೂರು ಸಮಾಚಾರ ಉದಯವಾದ ದಿನವನ್ನು ರಾಜ್ಯದಲ್ಲಿ ಪತ್ರಿಕಾ ದಿನಾಚರಣೆಗೆ ಆಚರಣೆ ಆಗ್ತಾ ಇದೆ. 4 ಕಾರಣಕ್ಕಾಗಿ ಈ ದಿನ ವಿಶೇಷ. ಒಂದು, ಪತ್ರಿಕಾ ದಿನಾಚರಣೆ ಹೌದು, ಚಾರ್ಟರ್ಡ್ ಅಕೌಂಟೆಂಟ್ ಅವರ ದಿನವೂ ಹೌದು, ವೈದ್ಯರುಗಳ ದಿನವೂ ಹೌದು. ಅದಕ್ಕೊಂದು ಭಿನ್ನಾಗಿ ಇವತ್ತಿನಿಂದ ಇನ್ನೊಂದು ವಿಶೇಷ ಏನಂದರೆ, ಬ್ರಿಟಿಷ್ ಆಡಳಿತದಲ್ಲಿದ್ದ IPC ಕಾನೂನು ಬದಲಾವಣೆಗೊಂಡು ಇನ್ನು BS ಭಾರತೀಯ ನ್ಯಾಯ ಸಂಹಿತ BNS ಆಗಿ ಬದಲಾವಣೆ ಆದ ದಿನವೂ ಹೌದು. ಒಟ್ಟಿಗೆ 4 ವಿಶೇಷತೆ ದಿನಗಳು ಜುಲೈ 1. ಇವತ್ತು ನೇರ ಕಾರ್ಯಕ್ರಮದ ಉದ್ಘಾಟನೆಗೆ ಹೋಗ್ತಾ ಇದ್ದೇವೆ. ಸ್ವಾಮಿ ದಯವಿಟ್ಟು ಪ್ರಾಸ್ತಾವಿಕ ಮತ್ತು ಗಣ್ಯರನ್ನು ಪ್ರಾಸ್ತಾವಿಕ ಮತ್ತು ಸ್ವಾಗತ ಮಾಡಬೇಕಾಗಿ ಸಂಘದ ಅಧ್ಯಕ್ಷರ ಹತ್ರ ಕೇಳಿಕೊಳ್ತಾ ಇದ್ದೇವೆ. ಈಗಾಗಲೇ ಸಮಯ ವಿಳಂಬ ಆಗ್ತಾ ಇದೆ, ಹಾಗಾಗಿ ಸಾಂಕೇತಿಕವಾಗಿ ಎಲ್ಲರನ್ನ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. 1843ರಲ್ಲಿ ಆರಂಭವಾದ ಮಂಗಳೂರು ಸಮಾಚಾರವನ್ನು ಜುಲೈ 1 ಈ ದಿನ ಆರಂಭ ಮಾಡಲಾಗಿತ್ತು. ಹಾಗಾಗಿ ಈ ದಿನವನ್ನು ಪತ್ರಿಕಾ ದಿನಾಚರಣೆಯಾಗಿ ಎಲ್ಲ ಕಡೆ ಒಂದು ಆಚರಣೆಯನ್ನು ಮಾಡಲಾಗ್ತಿದೆ. ರಾಜ್ಯದಲ್ಲಿ ಇವತ್ತು ಬೆಂಗಳೂರು ಪ್ರೆಸ್ ಕ್ಲಬ್ಬಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಅವರು ಈ ಒಂದು ಪತ್ರಿಕಾ ದಿನಾಚರಣೆಯನ್ನು ಉದ್ಘಾಟನೆಯನ್ನು ಕೂಡ ಮಾಡಲಿಕ್ಕಿದ್ದಾರೆ. ಹಾಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಪತ್ರಕರ್ತರ ಸಂಘ ಮತ್ತು ಮಂಗಳೂರು ಪ್ರೆಸ್ ಕ್ಲಬ್ ಮತ್ತು ಪತ್ರಿಕಾ ಭವನ ಟ್ರಸ್ಟ್ ಸಹಭಾಗಿತ್ವದಲ್ಲಿ ನಾವು ಇವತ್ತು ಈ ಒಂದು ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಇವತ್ತು ಉದ್ಘಾಟನೆಗೆ ಬಂದಂಥವರು ನಮ್ಮ ಒಂದು ಜಿಲ್ಲೆಯ ನಮ್ಮ ಉಳ್ಳಾಳದ ನಮ್ಮ ಮಂಗಳೂರಿನ ಶಾಸಕರಾಗಿದ್ದ UT ಖಾದರ್ ಸರ್ ಅವರು ನಮ್ಮ ಕರ್ನಾಟಕ ರಾಜ್ಯ ವಿಧಾನಸಭೆಯ ಒಂದು ಸಭಾಪತಿಯಾಗಿ ನಮಗೆ ಈ ನಮ್ಮ ರಾಜ್ಯದಲ್ಲಿ ದೇಶದಲ್ಲಿ ನಮ್ಮ ಘನತೆಯನ್ನು ಹೆಚ್ಚಿಸಿಕೊಂಡವರು. ಇವತ್ತು ಸರಳ ಚಿಂತನೆ ಮತ್ತು ಒಂದು ಸರಳ ಜೀವನ ಮತ್ತು ಉದಾತ್ತ ಚಿಂತನೆಯ ಮೂಲಕ ಇವತ್ತು ನಮ್ಮ ಸ್ಪೀಕರ್ ಸರ್ ಅವರು ಎಲ್ಲರಿಗೂ ಕೂಡ ಮಾದರಿಯಾಗಿದ್ದಾರೆ. ನಮಗೂ ಕೂಡ ಪತ್ರಕರ್ತರಿಗೆ ಹೆಮ್ಮೆ. ಯಾಕೆಂದರೆ ಇವತ್ತು ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ನಾವು ಹೋದಾಗ UT ಮುಂದೆ ನಾನು ಹಾವೇರಿಯಲ್ಲಿದ್ದೆ, ಶಿವಾನಂದ ಪಾಟೀಲ್ ಅವರು ಸಿಕ್ಕಿದ್ದು. ನಮ್ಮ ಮಂಗಳೂರಿನವರೆಂದಾಗ ನಮ್ಮ ಖಾದರ್ ಸ್ಪೀಕರ್ ಅವರ ಊರಿನವರು ಅಂತಹ ಒಂದು ಹೆಮ್ಮೆ ನಮಗೆ UT ಖಾದರ್ ಸರ್ ಅವರು. ಹಾಗಾಗಿ ಮತ್ತೆ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಅವರು ಬಂದಿದ್ದಾರೆ. ನಮ್ಗೆ ಗೊತ್ತಿದೆ ಅವರು ಎಷ್ಟು ಒಂದು ಒತ್ತಡದಲ್ಲಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅಂತೇಳಿ. ಯಾಕೆಂದರೆ ಇವತ್ತು ಜನಸಾಮಾನ್ಯರು ಅವರ ಬಳಿಗೆ ಬಂದಾಗ ಅವರ ಕಷ್ಟಗಳನ್ನು ಆಲಿಸಬೇಕು, ಅವರ ಸಮಸ್ಯೆಗಳಿಗೆ ಪರಿಹಾರವನ್ನು ಮಾಡಬೇಕು. ಹಾಗಾಗಿ ಅವರು ಬೆಳಿಗ್ಗೆ ನನಗೆ 10 ಹೇಳಿದ್ದು ನಾನು ಹನ್ನೊಂದು ಬರ್ತೇನೆ ಅಂತೇಳಿ. ಆದರೆ ನಮ್ಗೆ ಗೊತ್ತಿದೆ ಅವರು ಈಗಲೂ ಕೂಡ ಇಲ್ಲಿ 100 ಜನ ಕೆಳಗೆ ಕಾಯ್ತಾ ಇದ್ದರು. ಒಂದು ಅವರ ಸಮಸ್ಯೆಗಳನ್ನ ಮುಂದಿಟ್ಟುಕೊಂಡು ಇಲ್ಲಿಗೆ ಬಂದಿದ್ರು. ಹಾಗಾಗಿ ಇವತ್ತು ಕಾರ್ಯಕ್ರಮಕ್ಕೆ ಬಂದಂತಹ ನಮ್ಮ ಸ್ಪೀಕರ್ ಆಗಿರುವ UT ಖಾದರ್ ಸರ್ ಅವರನ್ನು ನಾವೆಲ್ಲರ ಪರವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಯಾಕಂದ್ರೆ ಇವತ್ತು ಬಡವರ ಬಂಧು ಅಂತೇಳಿ ಜನಾರ್ದನ್ ಪೂಜಾರಿ ಅವರನ್ನು ಬಿಟ್ಟರೆ ಬಡವರ ಬಂಧು ಇವತ್ತು ನಮ್ಮ ಸಂಘದ ಎಲ್ಲ ಕಾರ್ಯಕ್ರಮಗಳಿಗೆ ನಮ್ಮ ಗ್ರಾಮ ವಾಸ್ತವ್ಯ ಇವತ್ತು ಮೊದಲ ಗ್ರಾಮ ವಾಸ್ತವ್ಯವನ್ನು ಉದ್ಘಾಟನೆ ಮಾಡಿದ್ದವರೇ, ನಮ್ಮ 5ನೇ ಗ್ರಾಮ ವಾಸ್ತವ್ಯದ ಸಮಾರೋಪವನ್ನು ಮಾಡಿದವರು ಅವರೇ. ಹಾಗೆ ನಮ್ಮ ಬ್ರ್ಯಾಂಡ್ ಮಂಗಳೂರು ರಾಜ್ಯ ಮಟ್ಟದ ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ಮಾಡುವಾಗ ನಮಗೆ ದೊಡ್ಡ ರೀತಿಯಲ್ಲಿ ಅವರ ನೇತೃತ್ವದಲ್ಲಿ ಕ್ಯಾಪ್ಟನ್ಶಿಪ್ ಅಲ್ಲಿ ಇವತ್ತು ಬ್ರ್ಯಾಂಡ್ ಮಂಗಳೂರು ಒಂದು ಸೌಹಾರ್ದ ಕ್ರಿಕೆಟ್ ಟೂರ್ನಮೆಂಟ್ ಇವತ್ತು ನಾವು ನೋಡ್ತೇವೆ. ವಾರ್ತಾ ಭಾರತಿ ಮತ್ತು ಪಬ್ಲಿಕ್ ಟಿವಿಯ ಒಂದು ತುಣುಕುಗಳನ್ನು ಇವತ್ತು ಯೂಟ್ಯೂಬ್ಗಳಲ್ಲಿ ಫೇಸ್ಬುಕ್ಕಲ್ಲಿ ನೋಡುವಾಗ ಸರ್ 5-6 ಲಕ್ಷ ಒಂದು ವ್ಯೂಸ್ಗಳು ಕೂಡ ಬಂದಿದೆ. ಅದರಲ್ಲಿ ಬರುವ ಕಮೆಂಟ್ಗಳು ಒಬ್ಬ ಸರಳ ಸ್ಪೀಕರ್ ಆಗಿ ಇವತ್ತು ಖಾದರ್ ಅವರ ಒಂದು ಬ್ಯಾಟಿಂಗ್ ಬಗ್ಗೆ ಕೂಡ ಅದರಲ್ಲಿ ಬಂದಿತ್ತು. ಹಾಗಾಗಿ ಇವತ್ತು ಖಾದರ್ ಸರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಮಾಡ್ತೇನೆ. ನಮ್ಮ ಹಿರಿಯ ಸದಸ್ಯರಾಗಿರುವ ಇರೋಡಿ ಕ್ರಾಸ್ತ ಅವರಿಗೆ ಶಾಲು ಸ್ಮರಣಿಕೆಯನ್ನು ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇರೋಡಿ ಕ್ರಾಸ್ತ ಅವರು ಖಾದರ್ ಸರ್ ಅದು ನಮ್ಮ ಒಂದು ಬೇಡಿಕೆ ಕೂಡ ಇತ್ತು, ಪತ್ರಕರ್ತರಿಗೆ ನಿವೇಶನ ಮತ್ತು ಪತ್ರಕರ್ತರಿಗೆ ಪೆನ್ಷನ್, ಹಾಗೆ ನಮಗೆ ಒಂದು ವೆಲ್ಫೇರ್ ಫಂಡಿಗೆ ಕೂಡ ನಿಧಿ, ಈ ಮೂಲಕ ಎಲ್ಲ ನಮ್ಮ ಸ್ಪೀಕರ್ ಸರ್ ಅವರು ಈಗೆಲ್ಲ ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ.
ತಹಸೀಲ್ದಾರ್ ಹತ್ರ ಮಾತಾಡಿ ಪತ್ರಕರ್ತರಿಗೆ ನಿವೇಶನ ಕೊಡುವ ವ್ಯವಸ್ಥೆಯನ್ನು ಈ ವಾರ ನಾನು ಖುದ್ದಾಗಿ ಸಭೆಯನ್ನು ಮಾಡುವುದರ ಮೂಲಕ ನಿವೇಶನವನ್ನು ಕೂಡ ಪತ್ರಕರ್ತರಿಗೆ ಹೌಸಿಂಗ್ ಸೊಸೈಟಿಯ ಮೂಲಕ ಕೊಡುವುದಾಗಿ ಈಗಾಗಲೇ ನಮಗೆ ಭರವಸೆ ಈಗ ಅವರು ಕೊಟ್ಟಿದ್ದಾರೆ. ಈ ಹಿಂದೆ ಸಮ್ಮೇಳನದಲ್ಲೂ ಕೂಡ ಅವರು ಹೇಳಿದರು, ನಾನು ಖಂಡಿತವಾಗಿ ಒಂದು ಪತ್ರಕರ್ತರಿಗೆ ನಿವೇಶನವನ್ನು ಮಾಡಿಕೊಡ್ತೇನೆ ಅಂತೇಳಿ ಆ ಭರವಸೆಯನ್ನು ಕೂಡ ಈಗ ಅವರು ನಮ್ಮೊಟ್ಟಿಗೆ ಹಂಚಿಕೊಂಡಿದ್ದಾರೆ. ಮತ್ತೊಮ್ಮೆ ಅವರಿಗೆ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಹಾಗೆ ನಮ್ಮ ಇವತ್ತಿನ ಕಾರ್ಯಕ್ರಮ ಪತ್ರಿಕಾ ದಿನಾಚರಣೆಯಲ್ಲಿ ಮಾಧ್ಯಮ ಮತ್ತು ಸಾಮಾಜಿಕ ಜವಾಬ್ದಾರಿಗಳ ಬಗ್ಗೆ ಉಪನ್ಯಾಸ ನೀಡಲಿಕ್ಕಿರುವ ನಮ್ಮ ನಿವೃತ್ತ ಉಪನ್ಯಾಸಕರು, ಅಂಕಣಕಾರರು, ಸಾಹಿತಿಗಳು ಮತ್ತು ನಮ್ಮೆಲ್ಲರ ನೆಚ್ಚಿನ ಮೇಡಮ್ ಭುವನೇಶ್ವರಿ ಹೆಗ್ಡೆ ಅವರು. ಯಾಕೆಂದರೆ ಅವರನ್ನು ನೋಡಿದ ತಕ್ಷಣ ನಮಗೊಂದು ಪಾಸಿಟಿವ್ ಎನರ್ಜಿ ನಮ್ಮಲ್ಲಿ ಬರ್ತದೆ. ಯಾಕೆಂದರೆ ಅಷ್ಟೊಂದು ಯಾವತ್ತೂ ಅವರು ಯಾವುದೇ ಒಂದು ಉಪನ್ಯಾಸ ಕಾರ್ಯಕ್ರಮಗಳು ಬಂದಿದೆ ಯಾವ ರೀತಿಯಲ್ಲಿ ಅವರು ಪಾಸಿಟಿವ್ ಆಗಿ ಒಂದು ಉಪನ್ಯಾಸ ಕಾರ್ಯಕ್ರಮವನ್ನು ನೆರವೇರಿಸಿ ಕೊಡುವವರು. ಅವರು ಹಾಸ್ಯ ಲೇಖಕಿ ಅಂತ ಕೂಡ ಭುವನೇಶ್ವರಿ ಹೆಗ್ಡೆ ಮೇಡಮ್ ಅವರಿಗೆ ಕರೀತಾರೆ. ಅವರನ್ನು ಕೂಡ ನಮ್ಮ ಎಲ್ಲರ ಪರವಾಗಿ ನಾನು ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಅವರಿಗೆ ನಮ್ಮ ಪ್ರಜಾವಾಣಿ ಪತ್ರಿಕೆ ಸಂಧ್ಯಾ ಹೆಗ್ಡೆ ಅವರು, ಅವರ ಊರಿನವರೇ, ಅವರನ್ನು ನಾನು ಸ್ವಾಗತಿಸ್ತಾ ಸಂಧ್ಯಾ ಹೆಗ್ಡೆ ಅವರು ಪ್ರಜಾವಾಣಿಯ ಇಲ್ಲಿಯ ಹಿರಿಯ ವರದಿಗಾರರು, ಅವರು ಭುವನೇಶ್ವರಿ ಹೆಗ್ಡೆ ಮೇಡಮನ್ನು ಸ್ವಾಗತಿಸಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಹಾಗೆ ವೇದಿಕೆಯಲ್ಲಿ ನಮ್ಮವರೇ ಆಗಿರುವ ನಮ್ಮ ಹಿರಿಯ ಸಹಾಯಕ ನಿರ್ದೇಶಕರು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಖಾದರ್ಶ ಅವರು ನಮ್ಮೊಟ್ಟಿಗಿದ್ದು ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ದೊಡ್ಡ ರೀತಿಯ ಸಹಕಾರವನ್ನು ಕೊಡುವವರು. ಖಾದರ್ಶ ಸರ್ ಅವರು ಕೂಡ ಸ್ವಾಗತ ಮಾಡ್ತಾರೆ. ಅವರಿಗೆ ನಮ್ಮ ಸಿದ್ದಿಕ್ ನೀರಾಜಿ ಅವರು ಪುತ್ತೂರು ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ನಮ್ಮೊಟ್ಟಿಗಿದ್ದಾರೆ, ಅವರನ್ನು ಸ್ವಾಗತಿಸಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಹಾಗೆ ವೇದಿಕೆಯಲ್ಲಿ ನಮ್ಮವರೇ ಆಗಿರುವ ನಮ್ಮ ಪ್ರೆಸ್ ಕ್ಲಬ್ನ ಅಧ್ಯಕ್ಷರಾಗಿರುವ ಹರೀಶ್ ರೇ ಅವರಿದ್ದಾರೆ, ಪತ್ರಿಕಾ ಭವನ ಟ್ರಸ್ಟಿನ ಅಧ್ಯಕ್ಷ ರಾಮಕೃಷ್ಣ ಅವರಿದ್ದಾರೆ, ನಮ್ಮ ಪ್ರಧಾನ ಕಾರ್ಯದರ್ಶಿ ಜಿತೇಂದ್ರ ಕುಂಬೇಶ್ವರ್ ಅವರಿದ್ದಾರೆ, ಹಾಗೆ ನಮ್ಮ ರಾಜ್ಯ ಕಾರ್ಯದರ್ಶಿ ಜಗನ್ನಾಥ್ ಶೆಟ್ಟಿ ಬಾಳ ಇಬ್ರಾಹಿಂ ಅಡ್ಕಸಲ, ಹಾಗೆ ವಿಶೇಷವಾಗಿ ನಮ್ಮ ಪತ್ರಿಕಾ ದಿನಾಚರಣೆಗೆ ನಮ್ಮ ಮೂಡ ಅಧ್ಯಕ್ಷರಾಗಿರುವ ಸದಾಶಿವ ಉಳ್ಳಾಲ್ ಸರ್ ಇದ್ದಾರೆ, ಹಾಗೆ ನಮ್ಮ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರುವ ಮಮತಾ ಗಟ್ಟಿ ಮೇಡಮ್ ಅವರು ಕೂಡ ನಮಗೆ ಒಂದು ಸೌಭಾಗ್ಯ, ಅವರು ನಮ್ಮೊಟ್ಟಿಗೆ ಸೇರಿಕೊಂಡಿದ್ದಾರೆ. ಹಾಗೆ ಯೋಗರತ್ನ ದೇಲಂಪಾಡಿಯವರು ಕೂಡ ಗೋಪಾಲಕೃಷ್ಣ ದೇಲಂಪಾಡಿ ಸರ್ ನಮ್ಮವರು ಇದ್ದಾರೆ. ಹಾಗೆ ವಿಶೇಷವಾಗಿ ನಮ್ಮ ಪತ್ರಿಕಾ ದಿನಾಚರಣೆಯಲ್ಲಿ ಇವತ್ತು ಪತ್ರಿಕಾ ದಿನಾಚರಣೆ ಸಂದರ್ಭದಲ್ಲಿ ಇವತ್ತು ಹಿರಿಯ ಪತ್ರಿಕಾ ವಿತರಕರಾಗಿರುವ ನಮ್ಮ ತಾರನಾಥ್ ಕಾಮತ್ ನ್ಯೂಸ್ ಪೇಪರ್ ಏಜೆನ್ಸಿ ಕಂಕಲ ನಮ್ಮ ಖಾದರ್ ಸರ್ ಅವರ ಪಕ್ಕದ ಮನೆಯ ಪಕ್ಕದಲ್ಲಿ ಅವರ ನ್ಯೂಸ್ ಏಜೆನ್ಸಿ ಇದೆ. ಅದರಲ್ಲೂ ವಿಶೇಷ ಅಂದರೆ ಖಾದರ್ ಸರ್ ಅವರ ಮನೆಗೆ ಪ್ರತಿನಿತ್ಯ ಕೂಡ ಪತ್ರಿಕೆಯನ್ನು ಹಾಕುವವರು ನಮ್ಮ ತಾರನಾಥ್ ಕಾಮತ್ ಅವರ ಮಗ ವಿಷ್ಣು ಕಾಮತ್ ಅವರು, ಹಾಗೆ ನಮ್ಮ ರೇಣುಕಾರಾಜ್ ಏಜೆನ್ಸಿಯ ಮಾಲೀಕ ನಾಗರಾಜ್ ಅವರು ಕೂಡ ಇದ್ದಾರೆ. ಸರ್ ಅವರ ಪರವಾಗಿ ನಿಮ್ಮನ್ನು ಸ್ವಾಗತ ಮಾಡಬೇಕಂತೇಳಿ ಭಾಳ ಖುಷಿಯಿಂದ ತಾರನಾಥ್ ಕಾಮತ್ ಅವರು ಮತ್ತು ವಿಷ್ಣು ಕಾಮತ್ ಅವರು, ನಾಗರಾಜ್ ಅವರು ಬಂದು ಅವರು ಮೊನ್ನೆ ಹೇಳಿದ್ದು ನಾನು ಸ್ವಾಗತವನ್ನು ಮಾಡಬೇಕಂತೇಳಿ ಪ್ರತಿನಿತ್ಯ ಖಾದರ್ ಅವರ ಮನೆಗೆ ಪತ್ರಿಕೆಯನ್ನು ಒಂದು ಹಾಕುವ ಕೆಲಸವನ್ನು ಕೂಡ ಅವರು ಮತ್ತು ಅವರ ಪುತ್ರ ಮಾಡ್ತಾ ಇದ್ದಾರೆ. ಹಾಗಾಗಿ ಇದೊಂದು ನಮಗೊಂದು ವಿಶೇಷ ಇವತ್ತಿನ ಒಂದು ಪತ್ರಿಕಾ ದಿನಾಚರಣೆ ವಿಶೇಷ ಆಗಿದೆ. ಅವರನ್ನು ಈಗ ನಾವು ಸನ್ಮಾನ ಕೂಡ ಮಾಡಲಿಕ್ಕಿದ್ದೇವೆ. ಹೌದು, ತಾರನಾಥ್ ಕಾಮತ್ ಅವರು ಮತ್ತು ಸ್ಪೀಕರ್ ಸರ್ UT ಖಾದರ್ ಸರ್ ಅವರನ್ನು ಅಭಿನಂದನೆಯನ್ನು ಕೂಡ ಮಾಡಲಿಕ್ಕಿದ್ದಾರೆ. ಹಾಗೆ ನಮ್ಮ ಹಿರಿಯ ಅದೇ ರೀತಿ SEZನ ಮಾಜಿ CEO ಆದ ಭಂಡಾರ್ಕರ್ ಸರ್ ಇದ್ದಾರೆ, ಅವರನ್ನು ಸ್ವಾಗತಿಸ್ತೇನೆ. ಎಲ್ಲರನ್ನು ಸ್ವಾಗತಿಸಿದಂತಹ ಶ್ರೀನಿವಾಸ್ ನಾಯಕ್ ಇಂದಾಜೆ ಅವರಿಗೂ ಸ್ವಾಗತ. ನಮ್ಮ ಹಿರಿಯರಾದ ತಾರನಾಥ್ ಕಾಮತ್ ಅವರಿಗೆ ಅಭಿನಂದನಾ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ನಡೆಯಲಿದೆ. ದಯವಿಟ್ಟು ಗಣ್ಯರವರನ್ನು ಅಭಿನಂದಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ದಿನಪತ್ರಿಕೆಯನ್ನು ತಲುಪಿಸುತ್ತಾ ನಿರಂತರವಾಗಿ ಪತ್ರಿಕಾ ವಿತರಕರಾಗಿ ಸುದೀರ್ಘವಾದ ಜೀವನವನ್ನು ನಡೆಸುತ್ತಾ ಬಂದ 94 ವರ್ಷದ ಹಿರಿಯ ನಾಗರಿಕರಾದ ತಾರನಾಥ್ ಕಾಮತ್ ಅವರ ಹೆಸರಿನ ತಮಗೆ ಪತ್ರಿಕಾ ದಿನದ ಸಂದರ್ಭದಲ್ಲಿ ತಮ್ಮ ಸೇವೆಯ ಉಪೇಂದ್ರ ಕಾಮತ್, ಸುಂದರಿ ಕಾಮತ್ ದಂಪತಿಯ ಪುತ್ರರಾಗಿ ಜನಿಸಿದ ತಾರನಾಥ್ ಕಾಮತ್ ಬಾಲ್ಯದಲ್ಲಿ 8ನೇ ತರಗತಿಯವರೆಗೆ ಓದಿದವರು. ಬಳಿಕ ಕುಟುಂಬದ ಹತ್ತಿರದ ಬಂಧುಗಳ ಜೊತೆ ಕೆಲಸ ಮಾಡಿ 1-2 ವರ್ಷ ಮಂಗಳೂರಿನಿಂದ ಹೊರಗೆ ದುಡಿಯಲು ಹೋಗಿ ಮರಳಿ ಊರಿಗೆ ಬಂದು ಪತ್ರಿಕಾ ವಿತರಕರಾಗಿ ಮಂಗಳೂರಿನ ಕಂಕನಾಡಿಯಲ್ಲಿ ಕಾಮತ್ ನ್ಯೂಸ್ ಏಜೆನ್ಸಿಯನ್ನು ಆರಂಭಿಸಿ ಕಳೆದ 70 ವರ್ಷಗಳಿಂದ ಕನ್ನಡ, ಇಂಗ್ಲಿಷ್ ಸೇರಿದಂತೆ ವಿವಿಧ ದೈನಿಕ ನಿಯತಕಾಲಿಕೆಗಳನ್ನು ಮಾರಾಟ ಮಾಡುತ್ತಾ ಸುಮಾರು 2,000 ಪತ್ರಿಕೆಗಳನ್ನು ಮನೆ ಮನೆಗೆ ತಲುಪಿಸುವ ಕೆಲಸದಲ್ಲಿ ತೊಡಗಿದ ತಾವು ಪತ್ರಿಕಾ ರಂಗದಲ್ಲಿ ಸಲ್ಲಿಸಿರುವ ಸೇವೆ ಅತ್ಯಂತ ಮಹತ್ವದ ಮತ್ತು ಶ್ಲಾಘನೀಯ ಕಾರ್ಯ. ತಮ್ಮ ಈ ಸೇವೆಯೊಂದಿಗೆ ತಮ್ಮ ಪತ್ನಿ ವಿಜಯ ದಿವಂಗತರಾಗಿದ್ದಾರೆ. ಅವರ ಸಹಕಾರ ಮಕ್ಕಳಾದ ವಿನಾಯಕ ಕಾಮತ್ ಮತ್ತು ವಿಷ್ಣು ಕಾಮತ್ ಹಾಲಿ ಪತ್ರಿಕಾ ವಿತರಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ.
ಪತ್ರಿಕಾ ವಿತರಕರಾಗಲು ಪ್ರೇರಣೆ ನೀಡಿದ ಸುಧೀರ್ ಮಂಜುನಾಥ್ ನಾಯಕ್, ಅಪಘಾತದಲ್ಲಿ ಗಾಯಗೊಂಡ ಸಂದರ್ಭದಲ್ಲಿ ನೆರವು ನೀಡಿದ ಜಯಕರ್ ಅವರನ್ನು ನೆನಪಿಸುತ್ತಾ ತಮಗೆ ಸದಾ ಪ್ರೇರಕ ಶಕ್ತಿಯಾಗಿದ್ದ ತಾಯಿಯ ಜೀವನ ಮೌಲ್ಯವಾದ ಇತರರಿಗೆ ಕೆಡುಕನ್ನು ಬಯಸದೆ ಸದಾ ಇತರರ ಹಿತವನ್ನು ಬಯಸುವ ಆದರ್ಶದೊಂದಿಗೆ ಸರಳವಾಗಿ ಬದುಕಿ ಪರಿಶ್ರಮದಿಂದ ಪತ್ರಿಕಾ ವೃತ್ತಿಯನ್ನು ಅಂತ ಎರಡು ಬೇಡಿಕೆಯನ್ನಿಟ್ಟಿದೆ ನಮ್ಮ ಉದ್ಘಾಟಕರ ಹತ್ರ. ಒಂದು ಮುಖ್ಯವಾಗಿ ನಿವೇಶನ. ಬಹುಶಃ ರಾಜ್ಯದ ಎಲ್ಲ ಜಿಲ್ಲೆಗಳ ಪತ್ರಕರ್ತರು ನಿವೇಶನ ಪಡೆದಿದ್ದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಒಬ್ಬನೇ ಒಬ್ಬ ಪತ್ರಕರ್ತ ಇಷ್ಟ ತನಕ ನಿವೇಶನ ಪಡೆದಿಲ್ಲ. ಖಾದರ್ ಸರ್ ಹತ್ರ ನಾವು ಹೇಳಿದೆವು, ನಿಮ್ಮ ಅವಧಿಯಲ್ಲಿ ಖಂಡಿತ ಅದನ್ನು ಮಾಡಿಕೊಡ್ಬೇಕು. ಒಂದು ತಾಂತ್ರಿಕ ಕಾರಣದಿಂದ ಅದು ಬಾಕಿ ಉಳಿದಿದೆ. ಸುಮಾರು ಒಂದು 70 ಮಂದಿ ಅರ್ಜಿ ಸಲ್ಲಿಸಿದ್ದಾರೆ ಈಗಾಗಲೇ. ದಯವಿಟ್ಟು ಆದಷ್ಟು ಶೀಘ್ರದಲ್ಲೇ ಆ ನಿವೇಶನ ಒದಗಿಸುವಂಥ ಕೆಲಸ ಮಾಡಬೇಕು. ಇನ್ನೊಂದು, ನಮ್ಮ ರಾಜ್ಯ ಮಟ್ಟದ ಪತ್ರಕರ್ತರ ಸಂಘದ ಕ್ರಿಕೆಟ್ ಪಂದ್ಯಾಟಕ್ಕೆ ರಾಜ್ಯ ಸರ್ಕಾರ CM ಅವರು 5 ಲಕ್ಷ ರೂಪಾಯಿ ಘೋಷಣೆ ಮಾಡಿದರು. ಅದನ್ನು ಆದಷ್ಟು ಶೀಘ್ರದಲ್ಲೇ ಒದಗಿಸುವ ಹಾಗೆ ನಿಮ್ಮ ಸಹಕಾರ ಬೇಕು ಅಂತ ಹೇಳಿದೆ. ಖಂಡಿತ ಆ ಭರವಸೆ ಕೊಟ್ಟಿದ್ದಾರೆ, ಆದಷ್ಟು ಬೇಗ ಈಡೇರ್ಬೋದು ಅಂತ ಹೇಳುತ್ತಾ ಉದ್ಘಾಟಕರಿಗೆ ವೇದಿಕೆ. ಒಂದು ನಿವೇಶನ ಒದಗಿಸಿಕೊಡ್ಬೇಕಂತ ನಾವು ಸ್ಪೀಕರ್ ಹತ್ರ ಬೇಡಿಕೆ ಇಟ್ಟಿದ್ದೇವೆ. ಖಂಡಿತ ಈ 3 ಬೇಡಿಕೆಗಳು ಆದಷ್ಟು ಶೀಘ್ರದಲ್ಲಿ. ಈ ನಮ್ಮ ಜಿಲ್ಲೆಯ ಪತ್ರಕರ್ತರೆಂದರೆ ಸ್ವಾಭಿಮಾನಿಗಳು, ಯಾವುದೇ ಲಾಬಿ ಮಾಡಿಕೊಂಡು ಹೋಗುವವರಲ್ಲ. ಖಂಡಿತ ನೀವು ಈ ಅವಧಿಯಲ್ಲಿ ನಮಗೆ ನಿವೇಶನ ಇರ್ಬೋದು, ಅದೇ ರೀತಿ ಫಂಡ್ ಇರ್ಬೋದು, ಅದೇ ಪತ್ರಕರ್ತರ ಪ್ರೆಸ್ ಕ್ಲಬ್ಗೆ ನಿವೇಶನ ಆದಷ್ಟು ಶೀಘ್ರದಲ್ಲಿ ಒದಗಿಸುವ ಹಾಗೆ ಭರವಸೆ ಕೊಡಬೇಕು ಅಂತ. ರಾಜಕಾರಣಿಗಳಿಗೆ ಪತ್ರಕರ್ತರನ್ನು ಬಿಟ್ಟಿರಲಿಕ್ಕೆ ಸಾಧ್ಯವಿಲ್ಲ, ಪತ್ರಕರ್ತರಿಗೆ ರಾಜಕಾರಣ ಬಿಟ್ಟಿರಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಪರಸ್ಪರ ಒಬ್ಬರಿಗೊಬ್ಬರು ಇರಲೇಬೇಕಾದಂಥ ಒಂದು ಕಾಲಘಟ್ಟ ಎಲ್ಲ ಹಂತದಲ್ಲಿ ಕೂಡ ಇರುವಂಥದ್ದು. ಯಾಕಂದರೆ ಹೇಳಿದರೆ ರಾಜಕಾರಣಿಗಳು ಜನಪ್ರತಿನಿಧಿಯನ್ನು ಕೆಲಸ ಮಾಡಿದರೆ ಅದು ಪತ್ರಿಕೆಯಲ್ಲಿ ಬರಬೇಕು, ಇವರಿಗೆ ಪತ್ರಿಕೆಯಲ್ಲಿ ನ್ಯೂಸ್ ಆಗಬೇಕಾದ್ರೆ ರಾಜಕಾರಣಿಗಳು ಕೂಡ ಬೇಕು. ಪರಸ್ಪರ ಒಬ್ಬರಿಗೊಬ್ಬರು ಬಹುಶಃ ಅಭಿನವದ ಸಂಬಂಧ ಇವತ್ತು ಇರುವಂಥದ್ದು. ಆದ ಕಾರಣ ಬಹುಶಃ ಈಗಾಗಲೇ ಇದು ಹೇಳಿದಾಗೆ ಪತ್ರಿಕಾ ದಿನಾಚರಣೆಯ ಆ ಒಂದು ಇತಿಹಾಸ ಬಹುಶಃ ಈಗಾಗಲೇ ಹೇಳಿದರು. ಈ ಒಂದು ಬಹುಶಃ ಜನರಿಗೆ ಎಲ್ಲರಿಗೂ ಕೂಡ ಗೊತ್ತಾಗಿ ಕನ್ನಡ ಯಾವಾಗ ಪ್ರಾರಂಭ ಆಯಿತು, ಭಾಷೆ ಹೇಗೆ ಬಂತು. ಬಹುಶಃ ಇವತ್ತು ಕರ್ನಾಟಕ ಯಾಕೆ ಏಕೀಕರಣಗೊಂಡು ಕರ್ನಾಟಕ ಇವತ್ತು ಹೆಸರು ಯಾಕೆ ಬಂತಂತ ಹೇಳಿದರೆ ಇವತ್ತು ವಿದ್ಯಾರ್ಥಿ ಕೇಳಿದರೆ ಗೊತ್ತಿಲ್ಲ. ಭಾಷೆ ಆಧಾರದಲ್ಲಿ ಮೈಸೂರಿದ್ದದ್ದು ಕರ್ನಾಟಕ ಅಂತ ಆಗಲಿಕ್ಕೇನು ಕನ್ನಡ ಏಕೀಕರಣ ಸಮಿತಿಯವರು ಕನ್ನಡಕ್ಕೆ ಮಹತ್ವ ಕೊಡಬೇಕಂತೇಳಿ ಸಾಹಿತ್ಯ ಮತ್ತು ಈ ಒಂದು ಹೋರಾಟಗಾರರ ಒಂದು ವಿಶೇಷ ಪ್ರಯತ್ನ ಮತ್ತು ಅವತ್ತಿನ ದೊಡ್ಡ ಮಟ್ಟದ ಒಂದು ಬೇಡಿಕೆ ಮುಖಾಂತರ ಇಡೀ ಕರ್ನಾಟಕ ಅಂತ ಹೆಸರು ಇಲ್ಲುವಂತ ಬಂತು. ಭಾಷೆ ಆಧಾರಿತವಾಗಿ ಕನ್ನಡಕ್ಕೆ ಮಹತ್ವ ಕೊಡಬೇಕಂತ ಬರುವಂಥದ್ದು. ಇದೇ ರೀತಿಯಲ್ಲಿ ಬಹುಶಃ ಇವತ್ತು ಕನ್ನಡ ಪತ್ರಿಕೆ ಮಂಗಳೂರಿನಲ್ಲಿ ಪ್ರಪ್ರಥಮವಾಗಿ ಪ್ರಾರಂಭ ಆಗಿದೆ ಅಂತ ಹೇಳಿದರೆ ಅದು ಕೂಡ ಬಹುಶಃ ಯಾರಿಗೂ ಕೂಡ ಗೊತ್ತಿರಲಿಕ್ಕಿಲ್ಲ. ಫಸ್ಟ್ ಇಡೀ ರಾಜ್ಯದಲ್ಲಿ ಕನ್ನಡ ಪತ್ರಿಕೆ ಮಂಗಳೂರು ಸಮಾಚಾರ ಅಂತ ಹೇಳಿ ಪ್ರಾರಂಭ ಆದದ್ದು ಮಂಗಳೂರಿನಲ್ಲಿ. ಅದು ಪ್ರಾರಂಭ ಮಾಡಿದ್ದು ಕೂಡ ಮಂಗಳೂರಿನವರ ಭಾರತದವರಲ್ಲ, ವಿದೇಶದ ಫಾದರ್ ಹರ್ಮನ್ ಎಂಬವರು ಬಂದು ಬಹುಶಃ ಇವತ್ತು ನಾವು ಪ್ರೊಟೆಸ್ಟೆಂಟ್ಸ್ ಅಂತ ಹೇಳ್ತೇವೆ, ಅವತ್ತು ಅವರು ಬಂದು ಪ್ರಪ್ರಥಮವಾಗಿ ಇದು ಸ್ಟಾರ್ಟ್ ಮಾಡಿದಂಥ ಇವತ್ತು ಇತಿಹಾಸ. ಅದರ ನಂತರ ನಮ್ಮ ಸಾಮಾಜಿಕ ಮತ್ತು ರಾಷ್ಟ್ರದ ಬೆಳವಣಿಗೆಯಲ್ಲಿ ಪತ್ರಕರ್ತರು ಮತ್ತು ಪತ್ರಿಕಾ ರಂಗ ಅದರದ ಬಹಳಷ್ಟು ಇವತ್ತು ಕೊಡುಗೆಯನ್ನು ಕೊಟ್ಟಿದೆ ಅಂತ ಹೇಳಲಿಕ್ಕೆ ಇವತ್ತು ಸಾಧ್ಯ ಇಲ್ಲ. ಎಲ್ಲ ಕಾಲಘಟ್ಟದಲ್ಲಿ ಕೂಡ ಪತ್ರಿಕೆ ಮತ್ತು ಪತ್ರಿಕೆ ಆಗ ಬಂದಿದೆ. ಮಹಾತ್ಮ ಗಾಂಧೀಜಿಯವರು ಕೂಡ ಪತ್ರಿಕೆಯನ್ನು ಪ್ರಾರಂಭ ಮಾಡಿದರು ಜನರಿಗೆ ಬೇಕಾಗಿ. ಮಹಾತ್ಮ ಅಂಬೇಡ್ಕರ್ ಅವರು ಧ್ವನಿಲ್ಲದವರಿಗೆ ಧ್ವನಿಯಾಗಿ ಅವತ್ತು ಆಯಿತು. ಲೋಹಿಯವರವರು ಕೂಡ ಪತ್ರಿಕೆಯನ್ನು ಪ್ರಾರಂಭ ಮಾಡಿ ಒಂದೊಂದು ಉದ್ದೇಶದಿಂದ ಕೆಲವು ಸಾಮಾಜಿಕವಾಗಿಯೂ ಕೆಲವು ವಾಯ್ಸ್ಲೆಸ್ಗೆ ವಾಯ್ಸ್ ಕೊಡಬೇಕೆಂಬ ಉದ್ದೇಶದಿಂದ ಈ ರೀತಿ ಪ್ರತಿ ಹಂತದಲ್ಲಿಯೂ ಕೂಡ ಎಲ್ಲ ವರ್ಗದ ಮತ್ತು ಎಲ್ಲ ಪರಿಸ್ಥಿತಿಗೆ ಅನುಗುಣವಾಗಿ ಅವತ್ತಿನ ಕಾಲದ ಪತ್ರಿಕಾ ರಂಗ ಹಂತವಾಗಿ ಇವತ್ತು ಬಂದಿದೆ. ಇವತ್ತು ಬಹುಶಃ ಎಲ್ಲರೂ ಕೂಡ ಪತ್ರಿಕಾ ರಂಗದಲ್ಲಿ ಇವತ್ತು ತೊಡಕೊಳ್ಳಿ ಕೂಡ ಇವತ್ತು ಕಾಲಘಟ್ಟಕ್ಕೆ ಒಂದು ಹಂತ ಬಂದು ನಾವು ನಿಂತಿದ್ದೇವೆ. ಇವತ್ತು ಡಿಜಿಟಲ್ ಕಾಲಘಟ್ಟದಲ್ಲಿ ಈ ಪ್ರಿಂಟೆಡ್ ಮೀಡಿಯಾ ಇವತ್ತು ಬಹಳಷ್ಟೇ ಬಲಿಷ್ಠವಾಗಿ ಇವತ್ತು ಒತ್ತಡ ಮುಖಾಂತರ ಕೆಲಸ ನಿರ್ವಹಿಸುವಂಥ ಕೆಲಸ ಕೂಡ ಇವತ್ತು ಆಗಿದೆ. ಮುಂದಿನ ದಿನಗಳಲ್ಲಿ ಹೇಗೆ ಆಗ್ತೇನೆ ಅಂತೇಳಿ ಬಹುಶಃ ರೂಪರೇಷನ್ ಹೀಗೆ ಕೂಡ ಆಗುವಂಥ ವಿಚಾರ ಕೂಡ ಇವತ್ತು ಇದೆ. ಆದಾಗ ನಾನು ಬಹುಶಃ ಇವತ್ತು ಈ ಒಂದು ಪತ್ರಿಕಾ ದಿನಾಚರಣೆ ದಿವಸದಲ್ಲಿ ನಾನು ಎಲ್ಲ ವಿದ್ಯಾರ್ಥಿ ಯುವಕರಿಗೆ ನಾನು ಹೇಳಿದಿಷ್ಟೇ, ತಮ್ಮ ಬುದ್ಧಿಶಕ್ತಿಯನ್ನು ಜಾಸ್ತಿಗೊಳಿಸಲಿಕ್ಕೆ, ಜ್ಞಾನವನ್ನು ಅರ್ಥ ಮಾಡಲಿಕ್ಕೆ ಪ್ರತಿಯೊಬ್ಬರು ಕೂಡ ಪತ್ರಿಕೆಯನ್ನು ಓದಬೇಕು. ಫಸ್ಟ್ ಕೆಲಸ ಇದು ಆಗಬೇಕಾದ್ರೆ ಹೌದು. ನಾನು ಸಣ್ಣದಿರುವಾಗ ಬಹುಶಃ ನನಗೆ ರಾಜಕೀಯಕ್ಕೆ ಸೇರೋ ಮುಂಚೆ ನಾನು ಹೈಸ್ಕೂಲ್ನಲ್ಲೇ ನನ್ನ ತಂದೆ ಶಾಸಕರಾಗಿದ್ದರೂ ಕೂಡ ಆ ಸಂದರ್ಭದಲ್ಲಿ ಹೈಸ್ಕೂಲ್ ಮತ್ತು ಯಾವಾಗ ನನಗೆ ಪ್ರೈಮರಿಯಲ್ಲಿ ಯಾವ ಸ್ವಲ್ಪ ಓದಲಿಕ್ಕೆ ಸ್ವಲ್ಪ ಅರ್ಥ ಆಗುವಂಥ ಕಾಲಘಟ್ಟ ಇತ್ತು ಸಮಾಜದಲ್ಲಿ, ಬೆಳಿಗ್ಗೆ ಫಸ್ಟ್ 6 ಗಂಟೆಗೆ ಡೋರ್ ಓಪನ್ ಮಾಡಿ ಪೇಪರ್ ಓದಬೇಕು. ಇದರಲ್ಲಿ
ಪ್ರತಿ ದಿವಸ ಕೂಡ ಪೇಪರ್ ಒಂದು ಕಂಪ್ಲೀಟಾಗಿ ಫಸ್ಟ್ ಬಂದುವುದೇ ಅಲ್ಲಿ ಪೇಪರ್ ಅವನು ಅರ್ಧ ಗಂಟೆ ಲೇಟ್ ಆದರೆ ಇವನ್ಯಾಕೆ ಇನ್ನೂ ಕೂಡ ಬರಲಿಲ್ಲ ಅಂತೇಳಿ ಇತ್ತು. ನಮ್ಮ ಮನೆ ಮುಂದೆ ಆಗ ಸಣ್ಣ ಅಂಗಡಿ ಇತ್ತು ಮರದ ಅಡಿಯಲ್ಲಿ, ಪತ್ರಿಕೆ ಪೇಪರ್ ಬುಕ್ ಸ್ಟಾಲ್ ಬೆಂದೂರಲ್ಲಿ. ಈಗ ಅಲ್ಲಿ ಕಾಂಪ್ಲೆಕ್ಸ್ ಎಲ್ಲ ಬಂದಿದೆ ಕಂಕನಾಡಿ ಜಂಕ್ಷನ್ನಲ್ಲಿ. ಅಲ್ಲಿ ಸಂಜೆ ಹೊತ್ತು ಪ್ರತಿ ವೀಕ್ಲಿ ಬರುವುದು ಲಂಕೇಶ್ ಪತ್ರಿಕೆ ಮತ್ತು ಬೇರೆ ಪತ್ರಿಕೆ ಎಲ್ಲ. ಅದು ಗುರುವಾರ ಬರುವಂಥದ್ದು, ಸಂಜೆ 4:15 ಗಂಟೆಗೆ ಅದು ಸಂಜೆ ಆಗಿ ಬರ್ತದೆ. ಅದು ಬರಲಿಕ್ಕೆ ಅದನ್ನು ಕಾದು ಕೂತ್ಕೊಂಡು 4 ಗಂಟೆಗೆ ಅಲ್ಲಿ ಹೋಗಿ ಅಲ್ಲಿ ತೆಗೆದು ಅಲ್ಲೇ ಓದೋದು ಮರದ ಅಡಿಯಲ್ಲಿ ಕೂತ್ಕೊಂಡು. ಅಂದರೆ ಅಷ್ಟು ಇಂಟ್ರೆಸ್ಟ್ ಓದಲಿಕ್ಕೆ. ಅಲ್ಲೇ ಮರದ ಅಲ್ಲೇ ಕೂತು ಇಡೀ ಲಂಕೇಶ್ ಪತ್ರಿಕೆ ಓದಿ ಅಥವಾ ಇನ್ನೊಂದು ಪತ್ರಿಕೆ ವಾರ ಪತ್ರಿಕೆ ಓದಿ ಮತ್ತೆ ಮನೆಗೆ ಬರುವಂಥ ವಿಚಾರ. ಅದೇ ನಾನು ಹೇಳುವಂಥದ್ದು. ಅದಕ್ಕಾಗಿ ಯುವ ಜನಾಂಗ ಮತ್ತು ವಿದ್ಯಾರ್ಥಿ ಸಮುದಾಯ ಪತ್ರಿಕೆಯನ್ನು ಓದುವಂತಹ ಅಭ್ಯಾಸವನ್ನು ಮಾಡಬೇಕು. ಅದು ನಮ್ಮ ಮೊದಲ ಇವತ್ತು ಆದ್ಯತೆ. ನನಗೆ ಮತ್ತೆ ಹೇಳ್ತಾ ಇದ್ರು ಹಿರಿಯರು, ರೀಡ್ ಬಿಟ್ವೀನ್ ದ ಲೈನ್ಸ್ ಅಂತೇಳಿ. ಪತ್ರಿಕೆಯಲ್ಲಿ ಏನೂ ಬರ್ತದೆ, ಆದರೆ ಅದರ ಎರಡರ ಮಧ್ಯ ತೀರ್ಮಾನ ನಾವು ತಗೊಳ್ಬೇಕು. ಸೊ ರೀಡಿಂಗ್ ಬಿಟ್ವೀನ್ ದಿ ಲೈನ್ಸ್ ಅಂತ ಹೇಳಿ ಭಾಳ ಸ್ಪಷ್ಟವಾಗಿ ಇವತ್ತು ನಮಗೆ ನಮ್ಮ ಹಿರಿಯರು, ನಮ್ಮ ಮಾಸ್ಟರ್ಗಳು, ಬಹುಶಃ ಇದಕ್ಕೆ ಸಾಹಿತಿಗಳು ಅವತ್ತು ಒಂದು ವಿಚಾರ ಇತ್ತು. ಪತ್ರಿಕೆ ಎಂಬ 2 ಅಕ್ಷರ ಸೆಂಟೆನ್ಸ್ನ ಮಧ್ಯದಲ್ಲಿ ನಾವೇ ಅದನ್ನು ಅರ್ಥ ಮಾಡಿಕೊಳ್ಬೇಕು. ನಾವು ಬಹುಶಃ ಅದನ್ನು ನಮ್ಮ ಗಣನೆಗೆ ತಗೊಳ್ಳೋ ವಿಚಾರ ಕೊಡಿ ಇವತ್ತು ಆಗಬೇಕಂತ ಹೇಳಿಕೊಂಡು, ಇದು ಬಹುಶಃ ನಮಗೆ ಬರೀ ಇವತ್ತು ನಾಲೆಜ್ ಮಾತ್ರ ಅಲ್ಲ, ನಮ್ಮ ಲ್ಯಾಂಗ್ವೇಜನ್ನು ಕೂಡ ಇಂಪ್ರೂವ್ ಮಾಡಲಿಕ್ಕೆ ದೊಡ್ಡ ಮಟ್ಟದ ಅಸ್ತ್ರವಾಗಿದೆ. ನಮ್ಮ ಯಾವುದೇ ಭಾಷೆ ಇರಲಿ, ಈ ಭಾಷೆಯನ್ನು ನಾವು ಇಂಪ್ರೂವ್ ಮಾಡಬೇಕಾದ್ರೆ ಅದು ಕನ್ನಡ ಇರಲಿ ಅಥವಾ ಇಂಗ್ಲೀಷ್ ಇರಲಿ, ಮಕ್ಕಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ, ಅಥವಾ ಹಿಂದಿ ಇರಲಿ, ಯಾವುದೇ ಭಾಷೆ ಇರಲಿ, ಈ ಭಾಷೆಯನ್ನು ಇವತ್ತು ಇನ್ನಷ್ಟು ಅವರದಲ್ಲಿ ಕರಗತಗೊಳಿಸಬೇಕಾದ್ರೆ ಈ ಪತ್ರಿಕೆ ಬೇರೆ ದಿನಾಲು ಓದಿದರೆ ಇದು ಅವರಿಗೆ ದೊಡ್ಡ ಮಟ್ಟದ ಒಂದು ಶಕ್ತಿಯ ಒಂದು ಅಸ್ತ್ರವಾಗಿ ಬರುವಂಥ ವಿಚಾರ ಕೂಡ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಪತ್ರಿಕೆ ಓದೋದು ಮಾತ್ರ ಅಲ್ಲ, ಇದರಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳುವಂಥ ವಿಚಾರ ಕೂಡ ಹಮ್ಮಿಕೊಳ್ಬೇಕಾಗ್ತದೆ. ಅದು ಹೇಗೆ ಪ್ರೆಸ್ ನೋಟ್ ಕೊಡಬೇಕು ಏನಂತೇಳಿ. ನಾನು ಬಹುಶಃ ನಾನು ಶಾಸಕನಾಗ ಮುಂಚೆ ವಿದ್ಯಾರ್ಥಿ ನಾಯಕನಾಗಿದ್ದಾಗ, ವಿದ್ಯಾರ್ಥಿ ನಾಯಕನಾಗುವ ಮೊದಲೇ ನಾನು 89-90 ಲಾ ಕಾಲೇಜಿನಲ್ಲಿ ಮತ್ತು ಮಹಾವೀರ ಕಾಲೇಜಲ್ಲಿ ಅವತ್ತು ಅಂದರೆ ಎಷ್ಟು ವರ್ಷ ಮುಗಿಸ್ತಿದ್ದು? 89-90 ಅಂದರೆ ಎಷ್ಟು ವರ್ಷ ಇತ್ತು? 35 ವರ್ಷಗಳ ಹಿಂದೆ ನಾವು ಸಾಮಾಜಿಕವಾದ ಹೋರಾಟ ಇನ್ನಿತಲ್ಲಿ ಭಾಳ ಸಕ್ರಿಯವಾಗಿ ಇರುವಂಥ, ಆಗ MRPL ಹೋರಾಟ, ವಿದ್ಯಾರ್ಥಿಗಳು ಬೇರೆ ಬೇರೆ ಇದ್ದದ್ದು. ಆವಾಗ ಕೆಲವು ಎನಿಸಿದ್ದಾರೆ UT ಬಲ ಸಣ್ಣ ವಯಸ್ಸಿನಲ್ಲಿ ತಂದೆ ಶಾಸಕರಾದ ಕಾರಣ ಇವರು ಕೂಡ ಅರ್ಜೆಂಟ್ ಮೇಲೆ ಬಂದಿದ್ದಾರೆ ಅಂತೇಳಿ. ನಮ್ಮ ಇತಿಹಾಸ ಕೇಳಿದರೆ ಬಹುಶಃ ಅವತ್ತೇ ಅದು ದೇವರು ನಮ್ಮ ರಕ್ತದಲ್ಲಿ ರಾಜ್ಯಕ್ಕೆ ಒಂದು ಕೊಟ್ಟಿದ್ದಾನೆ. ತಂದೆಯವ್ರಿಗೆ ಮನಸ್ಸಿರಲಿಲ್ಲ, ಮಾಡೋ ಬೇಡ ಅಂತ ಇದ್ದರು, ಅಡ್ವೊಕೇಟ್ ಆಗಿ ಪ್ರೊಫೆಷನ್ ಮಾಡಿಕೊಂಡು ಹೋಗ್ಬೇಕಂತೇಳಿ. ಬಹುಶಃ ಅದು ಬಂದಾಗ ಅವತ್ತೇ ನಮ್ಮ ಸಾಮಾಜಿಕ ಮತ್ತು ರಾಜಕೀಯ ನೆಲೆಗಟ್ಟಿನಲ್ಲಿ ಇದ್ದಂಥ ಕೆಲಸ ಕಾರ್ಯಗಳು ನಾವು ವಿದ್ಯಾರ್ಥಿ ದಿಸೆಯಿಂದಲೇ ನಾವು ಒತ್ತು ಪ್ರಾರಂಭ ಮಾಡಿದ್ದು. ಆವಾಗ ನಮಗೆ ಸಂಪೂರ್ಣವಾಗಿ ನಮಗೆ ಸಹಕಾರ ಮತ್ತು ನಾವು ಇಷ್ಟು ಯಶಸ್ವಿ ಆಗಲಿಕ್ಕೆ ದೊಡ್ಡ ಮಟ್ಟದ ಶಕ್ತಿ ಕೊಟ್ಟದ್ದು ಅಥವಾ ಪತ್ರಿಕಾ ರಂಗ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ, ಪತ್ರಕರ್ತ ಹೇಳಲಿಕ್ಕೆ ಬಯಸ್ತೇನೆ. ಆಗ ಬಹುಶಃ ನಮ್ಮ ಉದಯವಾಣಿ ಮನೋಹರ್ ಪ್ರಸಾದ್ ಅವರಿದ್ದರು, ಮುಂಗಾರಲ್ಲಿ ಚಿದಂಬರ ಬೈಕಂಬಾಡಿ ಇದ್ದರು, ಟೈಮ್ಸ್ ಆಫ್ ಇಂಡಿಯಾದಲ್ಲಿ ನಂದಗೋಪಾಲ್ ಇದ್ದರು, ಬಹುಶಃ ಬೇರೆಲ್ಲ ಕೆಲವು ಸೀನಿಯರ್ ಪತ್ರಕರ್ತರು ಬಹುಶಃ ಇಲ್ಲಿದ್ದಾರೆ ಭಾಳಷ್ಟು ಜನ. ನಮ್ಮ ಪುಷ್ಪರಾಜ್ ಇದ್ದು ಸೀನಿಯರ್. ನಮಗೆ ಬೆಳಿಗ್ಗೆ ಹೊತ್ತು ನಮ್ಮ ಸ್ಟ್ರೈಕ್ ಬೆಳಿಗ್ಗೆ ಅಥವಾ ಏನಾದೊಂದು ಪ್ರತಿಭಟನೆ ಕಾಲೇಜಿಗೆ ಹೋಗೋದು, ಮಧ್ಯಾಹ್ನ ನಂತರ ಲೈಬ್ರರಿ ಕೂತ್ಕೊಂಡು ಬರೆಯೋದೇನು ಪತ್ರಿಕೆ ಪ್ರಕಟಣೆ ಕೃಪಕ್ಕಾಗಿ ಇದು ಹಾಗೆ ಆಯಿತು ಹೀಗೆ ಆಯಿತು, ಇದನ್ನು ಉದ್ದಕ್ಕೆ ಬರೋದು 5 ಗಂಟೆ ಒಳಗೆ ಕೊಡಬೇಕಿಲ್ಲ, ನಾಳೆ ಪ್ರಿಂಟ್ ಆಗೋದಿಲ್ಲ ನೆಕ್ಸ್ಟ್ ಡೇ 5ರಲ್ಲಿ. ಅಲ್ಲಿ ಲಾ ಕಾಲೇಜಿನ ಲೈಬ್ರರಿ ನಾನು ಮತ್ತು ಸುರೇಶ್ ರೈ ಕೂತ್ಕೊಂಡು ಅವನಿಗೆ ಕಲಿಸಿದವನು ನನಗೆ ಬರೀಲಿಕ್ಕೆ. ಆಯ್ತು, ಅವನು ನನ್ನ ಸೀನಿಯರ್ ಆಗಿದ್ದ, ಅವನು ಆಲ್ಕಿ ಪ್ರೆಸಿಡೆಂಟ್. ಬರೆದ್ರೆ ಮಾತ್ರ ಸಾಕ, ಈಗೆಲ್ಲ ವಾಟ್ಸಪ್ಪಲ್ಲಿ ಹಾಕಿ ಕಲಿಸ್ಬೋದು. ಆಗ ಬೈಕ್ ತಗೊಂಡು ಇದನ್ನು ಪ್ರತಿಯೊಂದು ಪತ್ರಿಕಾ ಕಚೇರಿಗೆ ಹೋಗಿ ಕೊಡುವುದು. ಅದೆಲ್ಲ ಕೆಳಗಿದೆಯಾ, ಒಂದು 5ನೇ ಫ್ಲೋರ್, ಇನ್ನೊಂದು 4ನೇ ಫ್ಲೋರ್, ಇನ್ನೊಂದು 3ನೇ ಫ್ಲೋರ್. ಇದು ನಮಗೆ ದೊಡ್ಡ ಎಕ್ಸಸೈಸ್. ಒಂದೊಂದು ಕಡೆ ಒಂದೊಂದು ಸ್ಟಾರ್ಟ್. ಈಗ ಒಂದು ನಮ್ಮ ಈ ಕಡೆ ಒಂದು ರೌಂಡ್ ಆಗಿ ಬಂದು ಇಡೀ ಮಂಗಳೂರಿಗೆ ಸುತ್ತಿಕೊಂಡು ಹೋಗುವಂಥ ವಿಚಾರ ಇವತ್ತು ಇದೆಲ್ಲ ಕೂಡ ಅನುಭವಿಸ್ತಾ ಈ ಒಂದು ನಿಕಟ. ಯಾಕಂತ ಹೇಳಿದರೆ ಇವತ್ತು ಜನಸಾಮಾನ್ಯ ಯುವ ಜನಾಂಗ ಮತ್ತು ವಿದ್ಯಾರ್ಥಿ ಯಾರೇ ನಾಯಕರು ಇರಲಿ, ಪತ್ರಿಕಾ ರಂಗ ಜೊತೆ ನಿಕಟ ಸಂಪರ್ಕ ಇದ್ದರೆ ಅವರ ವ್ಯಕ್ತಿತ್ವ ಕೂಡ ಬೆಳೀತದೆ, ಸಮಾಜದಲ್ಲಿ ಆಗುವ ಒಂದು ವಿಚಾರ ಕೂಡ ಇವತ್ತು ತಿಳಿತದೆ. ಅತ್ಯುತ್ತಮವಾದ ಒಂದು ವ್ಯಕ್ತಿತ್ವ ಮತ್ತು ಸತ್ವಜಾಗಿ ಬೆಳೀಲಿಕ್ಕೆ ಪತ್ರಿಕಾ ರಂಗ ನಮಗೆ ದೊಡ್ಡ ಮಟ್ಟದ ಕೊಡುಗೆ ಕೊಡ್ತದೆ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ನಾವು ಇವತ್ತು ಮನೆಯ ಪ್ರತಿಯೊಂದು ಕಡೆಗೆ ನಾವು ಪತ್ರಿಕಾ ಇದನ್ನು ಬರೆದುಕೊಂಡು ನಾವು ಪ್ರತಿಯೊಂದು ಕಡೆ ಹೋದಾಗ ಅಲ್ಲಿ ಕೂತ್ಕೊಂಡು ನಮಗೆ ತಪ್ಪಿದೆ ಅದನ್ನು ತಿತ್ತ ಇದ್ದರು,
ಹೀಗೆ ಮನೋಪ್ರಸಾದ್ ಇರಲಿ ಇನ್ನೊಬ್ರು ಯಾರೋ ಹೋದಾಗ ಮತ್ತೆ 25 ನಿಮಿಷ ಅಲ್ಲಿ ಬಾಕಿ ನಾವು ಚರ್ಚೆ ಆಗುವಂಥದ್ದು, ಹಾಗೆ ಹೀಗೆ ಬೇರೆ ವಿಚಾರ ಚರ್ಚೆ ಮತ್ತಿದ್ದು ಸರಿ ಉಂಟಾ ಸರಿ ಇಲ್ಲ. ಕೆಲವೊಮ್ಮೆ 5 ಗಂಟೆ 6 ಗಂಟೆ ಆದ ನಂತರ ಲೇಟ್ ಆಗ್ತದೆ. ನಮಗೆ ನಾಳೆ ಬರಲೇಬೇಕು, ನಮ್ಮ ಸಂಬಂಧ ನಾಳೆಯಲ್ಲಿ KDP ಮೀಟಿಂಗ್ ಇದೆ. KDP ಮೀಟಿಂಗಲ್ಲಿ ವಿದ್ಯಾರ್ಥಿಗಳ ಸಮಸ್ಯೆ ಚರ್ಚೆಗೆ ತಗೊಳ್ಳೇಬೇಕು. ಏನು ಮಾಡಬೇಕು, ಸೀದಾ ಮಣಿಪಾಲಕ್ಕೆ ಪ್ರಸ್ತುತನ ಹಿಡ್ಕೊಂಡು ಬೈಕಲ್ಲಿ ಮಣಿಪಾಲಕ್ಕೆ ಹೋಗೋದು. ಅಲ್ಲಿ ಗುರುರಾಜ್ ಅಂತ ಇದ್ರು ದೇವನ್ಯಾಗ, ಅವ್ರ ಜೊತೆ ಮಾತಾಡಿ ಹಾಗೆ ಸ್ವಲ್ಪ ಪಾಲಿಶ್ ಎಲ್ಲ ಮಾಡಿ ಇದನ್ನು ನಾಳೆ ಎಲ್ಲ ಬರಬೇಕಂತ ಹೇಳಿಕೊಂಡು ಅವರು ಅದನ್ನು ನೆಕ್ಸ್ಟ್ ಡೇ ಅದನ್ನು ಬ್ಯಾಕ್ ಪೇಜಲ್ಲಿ ಬರುವಾಗಿತ್ತು ವಿದ್ಯಾರ್ಥಿಗಳಿಗೆ. ಇಲ್ಲಿ ಅದು KDP ಮೀಟಿಂಗ್ಲಿ ಜಿಲ್ಲಾ ಪಂಚಾಯತ್ ಸಭೆ ಇದನ್ನು ಹಿಡ್ಕೊಂಡು ಜಿಲ್ಲಾ ಪಂಚಾಯತ್ ಸದಸ್ಯ ಇದನ್ನು ಪ್ರಶ್ನೆ ತಿಳ್ಕೊಂಡು ಇದಕ್ಕೆ ಚರ್ಚೆ ಮಾಡಿ ಮತ್ತೆ ಅದಕ್ಕೆ ಪರಿಹಾರ ಸಿಕ್ಕುವಂಥ ವಿಚಾರಗಳು. ಇದೆಲ್ಲ 1 to 1 ಕನೆಕ್ಟೆಡ್ ಆಗಿರುವಂಥ ವಿಚಾರ ಇವತ್ತು ಆಗಿದೆ. ಆದ ಕಾರಣ ಬಹುಶಃ ಇವತ್ತು ಪತ್ರಿಕಾ ದಿನಾಚರಣೆ ದಿನದಲ್ಲಿ ಪತ್ರಕರ್ತರು ಈ ರೀತಿಯ ಜನಜಾಗೃತಿ ಕಾರ್ಯಕ್ರಮ ಇವತ್ತು ವಿದ್ಯಾರ್ಥಿ ಮತ್ತು ಯುವಜನಾಂಗಕ್ಕೆ ಜನಜಾಗೃತಿಗೊಳಿಸುವ ಜೊತೆಯಲ್ಲಿ ಅವರ ವ್ಯಕ್ತಿತ್ವ ರೂಪಿಸಲಿಕ್ಕೆ ದೊಡ್ಡ ಮಟ್ಟ ಕೊಡುಗೆ ಕೊಡುವಂಥ ವಿಚಾರ ಇವತ್ತು ಆಗ್ತದಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇವತ್ತು ನಾನು ಎಲ್ಲ ನಮ್ಮ ಪತ್ರಿಕಾ ಮಿತ್ರರಿಗೆ ಹೇಳೋದಿಷ್ಟೇ, ಸಮಾಜದಲ್ಲಿ ಸೌಹಾರ್ದತೆ, ಸಮಾನತೆ, ಪ್ರೀತಿ, ವಿಶ್ವಾಸ ಸ್ಥಾಪಿಸಲಿಕ್ಕೆ ತಮ್ಮ ಕೊಡುಗೆ ವಿಶೇಷವಾಗಿ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ನಿಮ್ಮ ದೊಡ್ಡ ಮಟ್ಟದ ಕೊಡುಗೆ ಇವತ್ತು ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾವುದೇ ವಿಚಾರ ನಾವು ರಾಜಕಾರಣಿಗಳು ಮಾತಾಡಿದರೆ ಅದು ಬರೀ ರಾಜಕೀಯವಾಗಿ ಸತ್ಯದರೂ ಕೂಡ ಅದು ರಾಜಕೀಯ ಹೋಗುವಂಥ ವಿಚಾರ ಇವತ್ತು ಆಗ್ತದೆ. ಅದಕ್ಕೆ ನೀವು ಬಹುಶಃ ಸಮಾಜಕ್ಕೆ ಒಂದು ಸಂದೇಶ ಕೊಟ್ಟಾಗ ವಾಸ್ತವವಾದ ಸಂದೇಶ ನಿಲ್ಲುವಂಥ ವಿಚಾರ ಕೂಡ ಇವತ್ತು ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇದು ಇವತ್ತು ನಮಗೆ ಪ್ರಯೋಜನ ಆಗಲಿಕ್ಕಿಲ್ಲ. ನಾನು ನಿಮ್ಮ ಹತ್ರ ಹಿರಿಯರ ಹತ್ರ ಹೇಳೋದಿಷ್ಟೇ, ಈಗ ನಾವು ಸರಿಯಾದ ದಿಕ್ಕಿನಲ್ಲಿ ಸ್ಪಷ್ಟವಾದ ಸಂದೇಶವನ್ನು ಸಮಾಜಕ್ಕೆ ಕೊಟ್ಟಾಗ ಇದರ ಪ್ರಯೋಜನ ನಮ್ಗೆ ಆಗ್ತದಾ ಇಲ್ವಂತ ಗೊತ್ತಿಲ್ಲ. ಅದು ಮುಂದಿನ ಜನಾಂಗಕ್ಕೆ ಅದರ ಪ್ರಯೋಜನ ಖಂಡಿತವಾಗಿ ಆಗೇ ಆಗ್ತದೆ ಅಂತ ನಾವು ಆಲೋಚನೆ ಮಾಡಬೇಕು. ನಮಗೆ ಹೀಗೆ ಹೋಗ್ಬೋದು, ತೊಂದರೆ ಇಲ್ಲ, ಏನಾಗ್ತದೆ ಏನಾಗೋದಿಲ್ಲ, ನಮ್ಮ ಟೈಮ್ ಕಳಿಬೋದು. ಆದರೆ ನಾವಿಲ್ಲಿ ಏನಾದರೂ ಎಡವಟ್ಟಾದರೆ ಇದರೆಲ್ಲ ಇಫೆಕ್ಟ್, ಇದರೆಲ್ಲ ರಿಯಾಕ್ಷನ್ ನಮಗೆ ಸಿಕ್ಕುವುದಲ್ಲ. ಈ ರಿಯಾಕ್ಷನ್ ಬರೋದು ಯಾರಂತ ಹೇಳಿದರೆ ಇನ್ನು ಹುಟ್ಟಿ ಬರುವಂಥ ಮಕ್ಕಳಿಗೆ ಇದರ ರಿಯಾಕ್ಷನ್ ಸಿಕ್ಕುವಂಥ ಪರಿಸ್ಥಿತಿ ಇವತ್ತು ಆಗ್ತದೆ. ನಾವಿವತ್ತು ಬಲ್ಲ ನೆಮ್ಮದಿಯ ಸೋದರರ ಪ್ರೀತಿ ವಿಶ್ವಾಸ ಜೀವನ ಸಾಗಿಸಿದ್ರೆ ಅದು ನಮಗಿಂತಲೂ ನಮ್ಮ ಹಿರಿಯರು ಉತ್ತಮವಾದ ಸಮಾಜ ಬಿಟ್ಟು ಹೋದ ಕಾರಣ ನಾವು ಅದನ್ನು ಆನಂದಿಸ್ತಿದ್ದೇವೆ. ಇದು ನಾವು ಇನ್ನಷ್ಟು ಅತ್ಯುತ್ತಮವಾಗಿ ಸಣ್ಣ ಮಕ್ಕಳಿಗೆ ಬಿಟ್ಟು ಕೊಡಬೇಕೆಂಬ ಆಲೋಚನೆ ಮತ್ತು ವ್ಯಕ್ತಿತ್ವ ಅದು ನಮ್ಮ ಪ್ರತಿಯೊಬ್ಬರದು ಕೂಡ, ಅದು ರಾಜಕಾರಣಿಗಳಲ್ಲಿ, ಪ್ರತಿನಿಧಿಗಳಲ್ಲಿ, ಸಂಘ ಸಂಸ್ಥೆಯವರಲ್ಲಿ, ಇನ್ನೊಬ್ಬರ ಜನ ಪ್ರತಿಯೊಬ್ಬರು ಕೂಡ ಇವತ್ತು ಜವಾಬ್ದಾರಿ ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ, ಬಹುಶಃ ಪತ್ರಿಕಾ ದಿನಾಚರಣೆ ಅತ್ಯಂತ ಯಶಸ್ವಿಯಾಗಿ ನಡೆದ ವಿಚಾರ ಇವತ್ತಾಗಲಿ. ನಾನು ಹಿಂದೆ ಕೂಡ ಯಾವಾಗಲೂ 2-3 ಪಾಯಿಂಟ್ ನಾನು ಹಿಂದೆ ಹೇಳಿದ್ದೇನೆ. ನ್ಯೂಸ್ ಶುಡ್ ಬಿ ನ್ಯೂಸ್ ಹೊರತು ವ್ಯೂಸ್ ಶುಡ್ ಬಿ ಶುಡ್ ನ್ಯೂಸ್. ನ್ಯೂಸ್ ಆಗಬೇಕು ಹೊರತು ನಾವು ನೋಡಿದೆಲ್ಲ ನ್ಯೂಸ್ ಅಂತ ಆಗುವಂಥ ವಿಚಾರ ಇವತ್ತು ಆಗಬಾರ್ದು. ಆದ ಕಾರಣ ಆ ರೀತಿಯ ದೊಡ್ಡ ಮಟ್ಟದ ಒಂದು ಸಂದೇಶ ಜನರಿಗೆ ಬರುವಂಥ ಅವಕಾಶತ್ತಾಗಲಿ. ಮತ್ತು ಪತ್ರಿಕಾ ದಿನಾಚರಣೆ ದಿನವೇ ನಿಮ್ಮಲ್ಲಿ ಪತ್ರಕರ್ತರಿಗೆ ಒಂದು ಅಪ್ಡೇಟ್ ಕಾರ್ಯಕ್ರಮ ಮತ್ತು ಒಂದು ಬ್ರೈನ್ ಸ್ಟಾರ್ಮಿಂಗ್ 1 day 2 days ಒಂದು ರಿಫ್ರೆಶಿಂಗ್ ಕೋರ್ಸು ಕೂಡ ಇವತ್ತು ಇಡಬೇಕಾಗ್ತದೆ. ಅದನ್ನು ಕೂಡ ನಾನು ಹೇಳಿದ್ದೇನೆ. ಯಾಕೆಂದರೆ ಭಾಳಷ್ಟು ಇವತ್ತು ಹಿರಿಯರಿದ್ದೀರಿ, ಅನುಭವ ತಾವೆಲ್ಲಿದ್ದೀರಿ, ಹೊಸೊಬ್ಬರು ತುಂಬ ಜನ ಇದ್ದಾರೆ. ಇನ್ನೂ ತುಂಬ ಜನ ಏನಂತ ಹೇಳಿದರೆ ನಿನ್ನವರು ಏನೋ ಒಂದು ಬೇರೆ ಕೆಲಸದಲ್ಲಿ ಇರ್ತಾರೆ, ಇವತ್ತು ಸಣ್ಣ ಬಂದು ಮೈಕ್ ಇಟ್ಟಿದ್ದಾರೆ, ನಾನೇನಂತ ಹೇಳೋದು ಇವರಿಗೆ ಇದರಲ್ಲಿ. ಆದ ಕಾರಣ ಇಂಥ ಕೂಡ ಹಲವಾರು ನಾವು ವಿಚಾರ ನಾವು ಇವತ್ತು ನೋಡಿದೆ. ಅಂಥವರಿಗೆ ಪಾಪ ಗೊತ್ತಿರೋದಿಲ್ಲ ಆ ಕಾಲಘಟ್ಟಕ್ಕೆ. ಅದಕ್ಕಾಗಿ ಅಂಥವರಿಗೂ ಕೂಡ ಒಂದು ಟ್ರೈನಿಂಗ್ ಕೊಟ್ಟರೆ ಯಾವ ರೀತಿ ಇರಬೇಕು, ಏನು ಸಿಸ್ಟಮ್ ಯಾವುದು ಅಂತ ಹೇಳಿಕೊಂಡು ಹೋಗುವಂಥ ದೊಡ್ಡ ಮಟ್ಟದ ಅಪ್ಡೇಟಿಂಗ್ ಪ್ರೋಗ್ರಾಮ್ ಕೂಡ ಈ ದಿವಸ ಸೀಮಿತ ಎಲ್ಲ ಹೊಸ ಮತ್ತು ಬರುವಂಥ ನಮ್ಮ ಎಲ್ಲ ಮಾಧ್ಯಮದವರಿಗೆ ನಾನು ಇವತ್ತು ಹಮ್ಮಿಕೊಳ್ಳುವುದು ಅತ್ಯಂತ ಸೂಕ್ತ ಮತ್ತು ಅತ್ಯುತ್ತಮ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಪತ್ರಕರ್ತರ ಸಂಘ ಅಧ್ಯಕ್ಷ ಸದಸ್ಯನನ್ನೆಲ್ಲ ಅಭಿನಂದಿಸಿ ಇಂದಿನಿಂದಲೂ ಕೂಡ ಮತ್ತು ಹೀಗೆ ಮತ್ತು ಎಲ್ಲ ಪತ್ರಕರ್ತರು ಕೂಡ ನಿಮ್ಮ ಒಂದು ವಿಶೇಷವಾದ ವ್ಯಕ್ತಿತ್ವ ನಮ್ಮ ರಾಜ್ಯದಲ್ಲಿ ನಮ್ಮ ಜಿಲ್ಲೆಗೆ ದೊಡ್ಡ ಮಟ್ಟದ ಗೌರವ ತಂದು ಕೊಟ್ಟಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಅದು ನಿಮ್ಮ ಗ್ರಾಮವಾಸ್ಯ ಯೋಜನೆ ಇರಲಿ, ಅಥವಾ ಕ್ರಿಕೆಟ್ ಟೂರ್ನಮೆಂಟ್ ಇರಲಿ, ಬ್ರ್ಯಾಂಡ್ ಮ್ಯಾಂಗ್ಳೂರ್ ಎಂಬ ಕಾರ್ಯಕ್ರಮ, ನಿಮ್ಮ ಪ್ರಯತ್ನ ನೀವು ಮಾಡ್ತಾ ಇದ್ದೀರಿ. ಅದಕ್ಕೆಲ್ಲರ ಸಹಕಾರ ಸಿಕ್ಕಿದ ಮಾತ್ರ ಅದು ಸಂಪೂರ್ಣವಾಗಿ ಯಶಸ್ವಿ ಆಗಲಿಕ್ಕೆ ಸಾಧ್ಯವಾಗ್ತದೆ. ನೀವು ನಿಮ್ಮ ಪ್ರಯತ್ನ ಬೇಕಾದಂಥ ಪ್ರಯತ್ನ ಎಲ್ಲ ಕುರಿತು ಮಾಡುವಂಥ ಅವಕಾಶ ಕೂಡ ಇವತ್ತು ಆಗ್ತದೆ. ಇದು ಇನ್ನಷ್ಟು ಅತ್ಯುತ್ತಮವಾಗಿ ಮುಂದೆ ಹೋಗುವಂಥ ವಿಚಾರ ಕೂಡ ಆಗಲಿ. ನಿಮ್ಮ 2-3 ಬೇಡಿಕೆಗಳು ತಾವಿವತ್ತು ಕೊಟ್ಟಿದ್ದೀರಿ. ಖಂಡಿತವಾಗಿಯೂ ಅದನ್ನು ಆದ್ಯತೆ ಮೇರೆಗೆ ನಾನು ಮುಂದೆ ನಿಂತು ಒಬ್ಬ ಸೋದರನಾಗಿ ನನ್ನ ಎಲ್ಲ ರೀತಿಯ ಸಹಕಾರ ಹಿಂದೆ ಕೊಟ್ಟಿದ್ದೇನೆ, ಈಗಲೂ ಕೂಡ ಕೊಡೋದು ಕೆಲಸ ನಾನು ಖಂಡಿತವಾಗಿ ನಾನು ಮಾಡ್ತೇನೆ. ಅದರ ಜೊತೆಯಲ್ಲಿ ಬಹುಶಃ ಕೆಲವೊಂದು ಸಮಯದ ನಮ್ಮ ಪೆಂಡಿಂಗ್ ಆಗಿರುವಂಥದ್ದು ಇದಕ್ಕೆ ನಿವೇಶನ ಮತ್ತು ನಿಮ್ಮ ಈ ಅನುದಾನ ಬಿಡುಗಡೆ ಆಗುವಂಥದ್ದು ಎಲ್ಲಿ ಅದು ಬಾಕಿಯಾಗಿದೆ, ಏನಾಗಿದೆ ಅಂತ ನೋಡಿಕೊಂಡು ಅದನ್ನು ಆದಷ್ಟು ಬೇಗನೆ ಅನುಷ್ಠಾನ ಮಾಡ್ತೇನೆ ಅಂತ ನಾನು ಇವತ್ತು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಬಹುಶಃ ಎಲ್ಲ ನಮ್ಮ ಹಿರಿಯ ಪತ್ರಕರ್ತರಿಗೆ ನನ್ನ ವಿಶೇಷವಾದ ಅವನು ಸ್ಮರಿಸಿಕೊಂಡು ಇದ್ದವರಿಗೆ ನನ್ನ ಅಭಿನಂದಿಸುವ ಭಾಷೆ ನಾನು ಇವತ್ತು
ಸಲ್ಲಿಸಿಕೊಂಡು ಯುವ ಪತ್ರಕರ್ತರಿಗೆ ಹಿರಿಯರ ಒಂದು ವಿಶೇಷವಾದ ಆ ಒಂದು ವ್ಯಕ್ತಿತ್ವ ಏನೇ ಅದನ್ನು ತಾವೆಲ್ಲರೂ ಕೂಡ ಯುವ ಪತ್ರಕರ್ತರು ಅದನ್ನು ಮೈಗೂಡಿಸಿಕೊಂಡು ಅವರ ಹೆಜ್ಜೆಯಲ್ಲಿ ಮುಂದೆ ಹೋಗಿ ನಮ್ಮ ಸಮಾಜ ಮತ್ತು ದೇಶಕ್ಕೆ ದೊಡ್ಡ ಮಟ್ಟದ ಶಕ್ತಿ ಕೊಡಲಿಕ್ಕೆ ತಾರೆಲ್ಲ ಇವತ್ತು ಪ್ರೇರಣೆ ಆಗಬೇಕು. ಪ್ರತಿಯೊಬ್ಬರು ಕೂಡ ಸಮಾಜವನ್ನು ಬೆಸೆಯುವಂಥ ನಮ್ಮ ಮೊದಲಾದ ನನ್ನ ಹತ್ರ ಕೇಳ್ತಾ ಇದ್ದೆ ರಾಜಕಾರಣಿಯಾಗಿ, ನನ್ನ ರಾಜಕಾರಣಿಯಾಗಿ ನನ್ನ ಮೊದಲ ಕೆಲಸ ಸಮಾಜವನ್ನು ಬೆಸೆಯುವುದೇ ನನ್ನ ಪ್ರಥಮವಾದ ಕೆಲಸ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸಮಾಜವನ್ನು ಎಲ್ಲ ಧರ್ಮದ ಎಲ್ಲ ಜಾತಿ ವರ್ಗದವರನ್ನು ಬೆಸೆಯುವುದು, ಜೊತೆಯಲ್ಲಿ ಸೇರಿಸಿಕೊಳ್ಳುವುದು, ಒಂದು ಕೊಂಡಿಯಾಗಿ ನಾವು ನಿರ್ವಹಣೆ ಮಾಡೋದು ಅದು ನನ್ನ ಮೊದಲ ಆದ್ಯತೆ, ಅದು ನನ್ನ ಮೊದಲ ಕೆಲಸ. ನಾವು ಪರಸ್ಪರ ಚರ್ಚೆಗಳು ವಿಚಾರಗಳು ಬೇರೆ ಬೇರೆ ಬರ್ತದೆ, ಅದು ಕುಟುಂಬದಲ್ಲಿ ಬರ್ತದೆ, ಫ್ರೆಂಡ್ಸ್ ಮಧ್ಯೆ ಬರ್ತದೆ, ನಿಮ್ಮ ಅಸೋಸಿಯೇಷನ್ ಮಧ್ಯದಲ್ಲಿ ಬರ್ತದೆ, ಬರದಿರುವುದಿಲ್ಲ, ಇರಲೇಬೇಕು, ಅದು ದೇವರು ಶಾಸ್ತ್ರ ಅಂತ ನಿಯಮ. ನಾವು ಅದಕ್ಕೆ ಬ್ರಿಡ್ಜ್ ಆಗಬೇಕು ಹೊರತು ನಾವು ಬಹುಶಃ ಇವತ್ತಲ್ಲಿ ಡಿಸ್ಟ್ರಾಯರ್ ನಾವು ಆಗ್ಬೋದು. ವಿ ಶುಡ್ ಬ್ರಿಡ್ಜ್ ಬಿಟ್ವೀನ್ ಆಲ್ ದಿ ಪೀಪಲ್ ಆಫ್ ದಿಸ್ ಸೊಸೈಟಿ, ಅದು ನಮ್ಮ ಇವತ್ತು ಮೊದಲ ಆದ್ಯತೆ. ಅಷ್ಟು ಆದರೆ ಅಭಿವೃದ್ಧಿ ತನ್ನಿಂತಾನೇ ಬರುವಂಥ ವಿಚಾರಗಳು ಆಗುವಂಥ ವಿಚಾರ ಕೂಡ ಇವತ್ತು ಆಗ್ತದೆ. ಅದಕ್ಕಾಗಿ ಬಹುಶಃ ನಾನು ನಿಮಗೆಲ್ಲನ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು ಎಲ್ಲ ನಮ್ಮ ಜನಪ್ರತಿನಿಧಿಗಳಿಗೆ ಕೂಡ ಅವರ ಜವಾಬ್ದಾರಿಯೆಲ್ಲ ಅರ್ಥ ಮಾಡಿಕೊಂಡು ಅವ್ರು ಬಹುಶಃ ಇರುವಂಥ ಅವಕಾಶ ಇವತ್ತು ಜನಪ್ರತಿನಿಧಿ ಆಗಬೇಕು. ಯಾಕಂದರೆ ಜನಪ್ರತಿನಿಧಿ ಸರಿ ಇದ್ದರೆ ಮಾತ್ರ ದೇ ವಿಲ್ ಬಿ ಎ ಮಾಡೆಲ್ ಆ್ಯಂಡ್ ಇನ್ಸ್ಪಿರೇಷನ್ ಟು ದಿ ಸೊಸೈಟಿ. ನಾವು ಜನಪ್ರತಿನಿಧಿ ಬೇಕು ಬಾಯಿಗೆ ಬಂದಾಗ ಮಾತಾಡಿದ್ರೆ ಇಲ್ಲದ ಮಾಡಿದರೆ ಆಟೋಮೆಟಿಕ್ ಆಗಿ ಏನಾಗ್ತದೆ, ತಳಮಟ್ಟದೆಲ್ಲ ಯುವಕರು ಮತ್ತು ವಿದ್ಯಾರ್ಥಿಗಳು ಅದೇ ರೀತಿ ಒಂದು ಮನೋಭಾವ ಬರುವಂಥ ವಿಚಾರ ಕೂಡ ಇವತ್ತು ಆಗುವಂಥ ಅವಕಾಶ ಆಗ್ತದೆ. ಅದಕ್ಕೆ ನಾನು ಜನಪ್ರತಿನಿಧಿಗಳು, ಪತ್ರಿಕಾ ರಂಗದವರು ಜೊತೆಗೂಡಿಕೊಂಡು ಸಮಾಜಕ್ಕೆ ಉತ್ತಮವಾದ ಸಂದೇಶ ಕೊಡೋ ಕೆಲಸ ನಾವೆಲ್ಲ ಕೂಡ ಮಾಡುವಂತ ಹೇಳಿಕೊಳ್ತಾ, ನಾವೆಲ್ಲರೂ ಕೂಡ ಜೊತೆಯಾಗಿ ಮುಂದೆ ಹೋಗುವ, ನಾವು ಜೊತೆ ಮುಂದೆ ಹೋಗೋ ಸಂದರ್ಭದಲ್ಲಿ ಯಾರು ಹಿಂದೆ ಉಳಿದಿದ್ದಾರೆ ಅವರ ಕೈ ಹಿಡಿದು ಮುಂದೆ ತಗೊಂಡ ಜವಾಬ್ದಾರಿ ನಾವೆಲ್ಲ ಕೂಡ ಇವತ್ತು ಹಮ್ಮಿಕೊಳ್ಳುವಂತ ಹೇಳಿಕೊಳ್ತಾ, ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ಕೂಡ ಪತ್ರಿಕಾ ದಿನಾಚರಣೆ ಶುಭಾಶಯಗಳು. ಅದೇ ರೀತಿ ನಮ್ಮ ಇವತ್ತು ಗೌರವ ಸಿಕ್ಕುವಂಥ ಅತ್ಯಂತ ಹಿರಿಯ ಕಾಮತರಿಗೂ ಕೂಡ ಎಲ್ಲರ ಪರವಾಗಿ ನನ್ನ ಇನ್ನೂ ಕೂಡ ನಿಮ್ಮ 94ನೇ ವಯಸ್ಸು. ನಾನು ನಿಮ್ಮನ್ನು ನೋಡುವಾಗ ನಾನು ಎನಿಸಿದ್ದೆ, ನನಗೆ ಯಾವುದೇ ಮಂತ್ರಿ, ಯಾವುದೇ ಇನ್ನೊಂದು ಸ್ಥಾನ ನಮಗೆ ಏನು ಬೇಡ, ನಮ್ಮ 94 ವಯಸ್ಸಿನಲ್ಲಿ ಇವರಾಗಿದ್ದರೆ ದೇವರು ಕೊಟ್ಟರು ನಮಗೆ ಸಾಕು ಅಂತೇಳಿ, ಬೇರೆ ನಮಗೆ ಆಯ್ತು ಅಂತ ಇಂಥ ಕಾರ್ಯಕ್ರಮಕ್ಕೆ ಬಂದು ಆ ಒಂದು ಶಕ್ತಿ ದೇವರು ಕೊಟ್ಟರೆ ಸಾಕು, ಬೇರೆ ನಮಗೇನು ಕೂಡ ಆಸೆ ಅದಲ್ಲ. ಅದಕ್ಕಿಂತ ಎಲ್ಲ ಮುಖ್ಯವಾಗಿ ಹೆಲ್ತ್. ಸೊ ನಿಮ್ಮೆಲ್ಲ ಆಶೀರ್ವಾದ ಎಲ್ಲರಿಗೂ ಕೂಡ ಇರಲಿ. ಮತ್ತು ನಿಮ್ಮ 94ನೇ ಕಾರ್ಯಕ್ರಮದಲ್ಲಿ ಸೇರುವಂಥ ಅವಕಾಶ ದೇವರು ನಮಗೆ ಒದಗಿಸಿಕೊಟ್ಟಿದ್ದಾನೆ. ನಮ್ಮೆಲ್ಲರ ಪ್ರಾರ್ಥನೆಯನ್ನು 94 ಅಲ್ಲ 100ನೇ ವರ್ಷದ ಕಾರ್ಯಕ್ರಮಗಳು ನಾವೆಲ್ಲ ಇಲ್ಲಿ ಬಂದು ಸೇರುವಂಥ ಅವಕಾಶ ಆಗಬೇಕಂತ ಹೇಳಿಕೊಳ್ಳುವುದೇ ನಮ್ಮೆಲ್ಲರ ಪ್ರಾರ್ಥನೆ ಅಂತ ಹೇಳಿಕೊಳ್ತಾ, ನಿಮಗೂ ಕೂಡ ನನ್ನ ಶುಭಾಶಯ ಸಲ್ಲಿಸಿಕೊಂಡು, ಮತ್ತು ಪತ್ರಿಕೆಯನ್ನು ನಮ್ಮ ಮಿತ್ರರು ಯಾರೆಲ್ಲ ಇವತ್ತು ಅಲ್ಲೆಲ್ಲಿ ಅಂಗಡಿಯಲ್ಲಿ ಮರದ ಅಡಿಯಲ್ಲಿ ಸೇಲ್ ಮಾಡ್ತಾರ ಅವರನ್ನು ಕೂಡ ನೀವು ಗುರುತಿಸುವ ಕೆಲಸ ಮಾಡಿದ ಅತ್ಯಂತ ಉತ್ತಮ ಕಾರ್ಯಕ್ರಮ ಅಂತ ಹೇಳಿಕೊಳ್ಳುತ್ತಾ, ಮತ್ತೊಮ್ಮೆ ನಿಮ್ಮೆಲ್ಲ ಆಶೀರ್ವಾದ ಬೇಡಿಕೊಂಡು ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನನಗೆ ಡೈಲಿ ಪತ್ರಿಕೆ ಆಗ್ತಿದ್ದವರು ಈಗ ನಮ್ಮ 3 ಲೈಬ್ರರಿ, ವೆನ್ಲಾಕ್ ಇರ್ಬೋದು, ರೆಡ್ ಕ್ರಾಸ್ ಇರ್ಬೋದು, ಅದೇ ರೀತಿ ನಮ್ಮ ಪತ್ರಕರ್ತರ ಸಂಘದ ಲೈಬ್ರರಿಗೆ ಪತ್ರಿಕೆಯನ್ನು ರವಾನೆ ಮಾಡ್ತಿರುವವರು ನಗರ ಸರ್, ನಿವೃತ್ತ ಉಪನ್ಯಾಸಕರು ಹಾಗೂ ಅಂಕಣಕಾರರಾದ ಭುವನೇಶ್ವರಿ ಹೆಗಡೆ. ವಿಷಯ ಮಾಧ್ಯಮ ಹಾಗೂ ಸಾಮಾಜಿಕ ಜವಾಬ್ದಾರಿ. ನಾನಿವತ್ತಿಲ್ಲಿ ಪತ್ರಕರ್ತರ ಸಂಘಕ್ಕೆ ಹೋಗ್ತಾ ಇದ್ದೇನೆ ಅಂದಾಗ ನಮ್ಮ ಪಕ್ಕದ ಮನೆಯವರೊಬ್ಬರು ಎಲ್ಲಿ ಹೋಗ್ತಾ ಇದ್ದೀರಿ ಅಂತ ಅವ್ರು ಕೇಳೋದು ಪ್ರಶ್ನೆ ಯಾವಾಗಲೂ. ಹೀಗೆ ಪತ್ರಕರ್ತರ ಸಂಘಕ್ಕೆ ಹೋಗ್ತಾ ಇದ್ದೇನೆ ಅಂದರೆ ಹೆದರಿಕೆ ಆಗೋದಿಲ್ವ ನಿಮಗೆ ಅಂತ ಕೇಳಿದರು. ಇಲ್ಲ ಅಂಥೇಳಿ ಅವ್ರು ಪ್ರಶ್ನೆ ಕೇಳ್ತಾರೆ ಮರ್ಯಾರೆ, ನೀವು ಅಲ್ಲಿ ಹೋಗಿ ಸಿಕ್ಕಾಕೋತೀರಾ ಅಂತ ಕೇಳಿದರು. ಇರಲಿ, ಪ್ರಶ್ನೆ ಕೇಳಿ ಅಂತಲೇ ನಾವು ವಿದ್ಯಾರ್ಥಿಗಳನ್ನ ತಯಾರು ಮಾಡಿದವರು. ಕೇಳಿದಾದರೆ ಕೇಳಿ ನೋಡೋಣ ಅಂತ ಒಂದು ಧೈರ್ಯದಲ್ಲಿ ಬಂದು ಕೂತಿದ್ದೇನೆ. ಈಗ ನಮ್ಮ ಸ್ಪೀಕರೇ ಪಕ್ಕದಲ್ಲಿ ಕೂತಿದ್ದಾರೆ, ಇದಕ್ಕಿಂತ ಧೈರ್ಯ ದೊಡ್ಡದಿಲ್ಲ. ಸರ್, ನಿಮ್ಮ ಕನ್ನಡ ನಾನು ತುಂಬ ವರ್ಷಗಳಿಂದ ಕೇಳ್ತಾ ಇದ್ದೇನೆ. ನೋಡಿ ಹೇಗೆ ಸುಂದರವಾದ ಕನ್ನಡವನ್ನು ಅವರು ಮಾತಾಡೋದಕ್ಕೆ ಶುರು ಮಾಡಿದ್ದಾರೆ. ಕರಾವಳಿ ಕನ್ನಡವನ್ನು ಬೇರೆ ಊರಿನವರು, ಇಲ್ಲಿಯವರಲ್ಲ, ಕರಾವಳಿ ಕನ್ನಡ, ಮಂಗಳೂರು ಕನ್ನಡ ಅಂತ ಏನೇನೋ ಒಂದು ಅವರು ತಮಾಷೆ ಮಾಡೋದು. ಆದರೆ ಶುದ್ಧವಾದ ಗ್ರಂಥಸ್ಥವಾದ ಕನ್ನಡವನ್ನೇ ನಾನು ಬೆಂಗಳೂರಿಗೆ ಹೋದಾಗ ಪತ್ರಿಕಾ ವಲಯದಲ್ಲಿ ನನಗೆ ತುಂಬ ಸ್ನೇಹಿತರಿದ್ದಾರೆ. ಅಲ್ಲಿಗೆ ಹೋಗ್ತೇನೆ ನಾನು. ಆಗ ಅಲ್ಲಿರೋರು ಹೆಚ್ಚಿನವರು ಊಕ, ದ, ಕಾಕ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಕಾಸರಗೋಡು ಕನ್ನಡ, ಈ ಜಿಲ್ಲೆಯವರೇ ಹೆಚ್ಚು ಪತ್ರಕರ್ತರಲ್ಲಿ ತುಂಬಿಕೊಂಡಿದ್ದಾರೆ. ಸರ್, ಏನಿದಕ್ಕೆ ರೀಸನ್ ಅಂತ ನಾನು ಕೇಳಿದಾಗ ಹೆಚ್ಚಿನ ಸಂಪಾದಕರು ಹೇಳಿದ್ದು, ಶುದ್ಧವಾದ ಕನ್ನಡವನ್ನು ಹಕ್ಕೆ ಹಾವನ್ನೇ, ಶಕ್ಕೆ ಶವನ್ನೇ, ಅಕ್ಕೆ ಆವನ್ನೇ ಉಪಯೋಗಿಸುವಂತಹ ಕನ್ನಡ ನಿಮ್ಮ ಕರಾವಳಿಯ ಕನ್ನಡ. ನಾವೇನು ಶುದ್ಧ ಕನ್ನಡವನ್ನೇ ಮಾನದಂಡವಾಗಿ ಇಟ್ಟುಕೊಂಡಾಗ ಅವರನ್ನೇ ಆಯ್ಕೆ ಮಾಡೋದು ನಮ್ಮದು ಅಂತ ಹೇಳಿದರು. ಹಾಗೆ ಇಲ್ಲಿಯ ಶುದ್ಧ ಕನ್ನಡವನ್ನು ಕಲಿಸಿದಂತಹ ನಮ್ಮ ಮೂಲ ಶಿಕ್ಷಕರು, ಎಲೆಮರೆಯ ಕಾಯಿ ಆಗಿದ್ದಂಥ ಕನ್ನಡ ಶಾಲೆಯ ಶಿಕ್ಷಕರನ್ನು ನಾನು ಮೊದಲು ನೆನಪು ಮಾಡ್ಕೋತೇನೆ. ಆ ಶುದ್ಧ ಕನ್ನಡವನ್ನೇ
ನಾವು ಉಳಿಸ್ಕೊಂಡು ಹೋಗೋಣ. ನಮ್ದು ಯಾವುದು ಬೇರೆ ಜಿಲ್ಲೆಗಳ ಬೇರೆ ಪ್ರದೇಶಗಳ ಕನ್ನಡವನ್ನು ನಾವು ಅನುಕರಿಸಬೇಕಾದ್ದಿಲ್ಲ. ಇದೇ ಕನ್ನಡಕ್ಕೆ ಇರುವಂತಹ ಒಂದು ಪಾವಿತ್ರ್ಯವನ್ನು, ಗ್ರಂಥಸ್ಥವಾದಂಥ ಒಂದು ಘನತೆಯನ್ನು ಇಟ್ಕೊಂಡು ಹೋಗೋಣ ಅನ್ನೋದನ್ನು ನಾನು ಇಲ್ಲಿ ಯಾವತ್ತೂ ಕೂಡ ಪಾಲಿಸ್ಕೊಂಡು ಬಂದಿದ್ದೇನೆ. ಮತ್ತು ನಮ್ಮ ಯುವ ಸಮೂಹಕ್ಕೂ ಕೂಡ ಅದನ್ನು ಅವರು ಪಾಲಿಸ್ಕೊಂಡು ಬಂದಿದ್ದನ್ನು ನೋಡಿ ಸಂತೋಷ ಪಡುವವರಲ್ಲಿ ನಾನು ಒಬ್ಬಳಾಗಿದ್ದೇನೆ. ನನಗೆ ಎಲ್ಲಿ ಕೆಲಸ ಈಗ 15 ನಾನು ಭಾಷಣಕ್ಕೆ ಹೊರಟಾಗೆಲ್ಲ ನಮ್ಮ ಪಕ್ಕದ ಮನೇಲಿ ಒಂದು ಮಗು ಇದೆ, ಅದು ಕೇಳೋದು ನನ್ನ ಮಗಳ ಹತ್ರ ಚಿಕ್ಕವಳಿದ್ದಾಗಿಂದ, ಅಮ್ಮ ಎಲ್ಲಿಗೆ ಹೋಗ್ತಾರೆ ಅಂತ. ಭಾಷಣಕ್ಕೆ ಹೋಗ್ತಾ ಇದ್ದಾರೆ ಕಾರ್ಕಳಕ್ಕೆ. ಇನ್ನೊಂದು ದಿವಸ ಹೊರಟಾಗ ಆಂಟಿ ಎಲ್ಲಿ ಹೊರಟರು? ಮೂಡುಬಿದ್ರಿಗೆ. ಯಾಕೆ? ಭಾಷಣ ಮಾಡಲಿಕ್ಕೆ. ಹೀಗೆ ಇವಳು ಉತ್ತರ ಹೇಳೋದು ಕೇಳ್ತಿತ್ತು. ಸತ್ಯ ಹೇಳುವ ಧೈರ್ಯ ಚಿಕ್ಕ ಮಕ್ಕಳಿಗೆ ಮಾತ್ರ ಅಂತ ಇರೋದು. ಒಂದು ದಿವಸ ಆ ಮಗು ಕೇಳ್ತು ನನ್ನ ಮಗಳ ಹತ್ರ, ಯಾಕೆ ನಿಮ್ಮ ಅಮ್ಮನ್ನ ಭಾಷಣ ಮಾಡಲಿಕ್ಕೆ ಮಾತ್ರ ಕರೀತಾರೆ? ಅದರ ಅರ್ಥ ಭರತನಾಟ್ಯಕ್ಕೆ ಯಾಕೆ ಕರೆಯೋದಿಲ್ಲ, ಹಾಡಿಗೆ ಯಾಕೆ ಕರೆಯೋದಿಲ್ಲ ಅಂತ ಇರಬಹುದು. ಆಗ ನನ್ನ ಮಗಳು ಸತ್ಯ ಹೇಳಿದ್ಲು, ಅವರಿಗೆ ಬೇರೆ ಎಂತ ಮಾಡಲಿಕ್ಕೆ ಬರುವುದಿಲ್ಲವಾ, ಅದಕ್ಕೆ ಕರೀತಾರೆ ಅಂತ. ಹಾಗೆ ಬೇರೆ ಏನೂ ಮಾಡಲಿಕ್ಕೆ ಬಾರದವರನ್ನು ಉಪನ್ಯಾಸಕ್ಕೆ ಕರೆಯೋದು ತಲತಲಾಂತರದಿಂದ ಬಂದಿರೋದು. ಇವರು ಹೊಸದಾಗಿ ಏನೂ ಮಾಡಿಲ್ಲ. ಆದರೆ ಇವತ್ತು ನನಗೆ ತುಂಬ ಸಂತೋಷ ಏನು ಅಂದರೆ, ಇವತ್ತು ವೈದ್ಯರ ದಿನವೂ ಹೌದು, ಪತ್ರಕರ್ತರ ದಿನವೂ ಹೌದು. ವೈದ್ಯರು ನಮ್ಮ ಮನುಷ್ಯರ ಸ್ವಾಸ್ಥ್ಯವನ್ನು ಕಾಪಾಡುವಂಥವರು, ನೀವುಗಳು ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವಂಥವರು. ನೀವು ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡಬೇಕು ಅನ್ನುವ ನಿರೀಕ್ಷೆಯನ್ನು ಅಧ್ಯಾಪಕ ವರ್ಗಕ್ಕೆ ಸೇರಿದ ನಾನು ಮತ್ತು ಲೇಖಕರ ಸಾಹಿತಿಗಳ ವರ್ಗಕ್ಕೆ ಸೇರಿದ ನಾನು ಸದಾ ನಿಮ್ಮಿಂದ ನಿರೀಕ್ಷೆ ಮಾಡ್ತಾನೇ ಇದ್ದೇನೆ. 10 ಒಳ್ಳೆಯ ಮನಸ್ಸುಗಳು ಸೇರಿದರೆ ಅಲ್ಲೊಂದು ಒಳ್ಳೆಯ ಕೆಲಸ ಆಗಿದ್ದನ್ನು ನಾನು ದಕ್ಷಿಣ ಕನ್ನಡದ 35-40 ವರ್ಷದ ದಕ್ಷಿಣ ಕನ್ನಡ ನನ್ನ ದಕ್ಷಿಣ ಕನ್ನಡ ಆಗಿದೆ, ನಾನು ನೋಡ್ತಾನೇ ಬಂದಿದ್ದೇನೆ. ಒಂದೆರಡು ಉದಾಹರಣೆಗಳನ್ನು ಮೂಲಕ, ಹೆಚ್ಚು ನಾನು ಥಿಯರಿ ಮಾತಾಡಲಿಕ್ಕೆ ಹೋಗೋದಿಲ್ಲ, ಪತ್ರಕರ್ತರಿಂದಾದ, ಯಾಕಂದರೆ ನೀವು ಒಳ್ಳೆಯ ಕೆಲಸಗಳಿಗೂ ಪ್ರಚಾರ ಕೊಡುವವರು, ಕೆಟ್ಟ ಕೆಲಸಗಳು ನಡೆದಾಗಲೂ ಪ್ರಚಾರ ಕೊಡೋರು. ನೀವು ಮಾಡಿದ ಒಳ್ಳೆಯ ಕೆಲಸಗಳನ್ನು ನಾವು ನೋಡ್ತಾ ಇದ್ದೇವೆ, ನಾವು ಗಮನಿಸ್ತಾ ಇದ್ದೇವೆ ಅನ್ನೋದನ್ನು ನಿಮ್ಮ ಗಮನಕ್ಕೆ ನಾನು ತರಬೇಕಾಗಿದೆ. 1996 ನಾನು ತುಂಬ ಕಾಲೇಜುಗಳಿಗೆ, ದಕ್ಷಿಣ ಕನ್ನಡದ ಕಾಲೇಜುಗಳಿಗೆ, ಕಾಲೇಜ್ ಡೇಗೆ, ಇನಾಗ್ಯುರೇಷನ್ಗೆ ಎಲ್ಲದಕ್ಕೆ ನನ್ನನ್ನು ಕರೀತಾರೆ. ಯಾಕೆಂದರೆ ಬೇರೆ ಏನೂ ಮಾಡಲಿಕ್ಕೆ ಬರೋದಿಲ್ಲ ಅನ್ನೋ ಒಂದು ಕಾರಣಕ್ಕೆ. ನಾನು ಈಗ ಅದು ಉಡುಪಿ ಜಿಲ್ಲೆಗೆ ಸೇರಿದ ಕಾಲೇಜ್, ಅದು ತುಂಬ ಒಳ್ಳೆಯ ಹೆಸರಿರುವಂಥ ಕಾಲೇಜು. PUCಯಲ್ಲಿ ಒಬ್ಬ ವಿದ್ಯಾರ್ಥಿನಿಗೆ ನಾನು ಕಾಲೇಜ್ ಡೇಗೆ ಹೋದಾಗ ಸನ್ಮಾನ ಮಾಡಿಸಿದರು, ಶಾಲ್ ಹೊದಿಸಿ. ಅಮೇರಿಕನ್ ಪ್ರೆಸಿಡೆಂಟ್ ಕೊಡುವಂತಹ ಒಂದು, ಇಲ್ಲಿ ಯಾರಾದರೂ ಹಳೆಯ ತಲೆಮಾರಿನ ಪತ್ರಕರ್ತರು ಇದ್ದರೆ ಅವರಿಗೆ ನೆನಪಿರ್ಬೋದು ಇದು. ಅಮೇರಿಕನ್ ಪ್ರೆಸಿಡೆಂಟ್ ಏರ್ಪಡಿಸಿದಂಥ, ಅಮೇರಿಕಾದಲ್ಲಿ ಏರ್ಪಾಡಾದಂತಹ ಒಂದು ಎಸ್ಸೆ ಕಾಂಪಿಟಿಷನಲ್ಲಿ ಫಸ್ಟ್ ಪ್ರೈಸ್ ಬಂದಿದೆ. ನಮ್ಮ ಗ್ರಾಮೀಣ ಒಂದು ಒಳ್ಳೆಯ ಕಾಲೇಜ್ ಅದು. ಅವಳನ್ನು ಅಲ್ಲಿಗೆ ಅಮೆರಿಕಕ್ಕೆ ಕಳಿಸಿ ಅಮೆರಿಕದ ಪ್ರೆಸಿಡೆಂಟ್ ಕೈಯಲ್ಲೇ ಅವರಿಗೆ ಪ್ರಶಸ್ತಿ ಕೊಡಿಸ್ತಾರೆ. ಇಷ್ಟು ಅಲ್ಲಿ ನನಗೆ ವೇದಿಕೆಯಲ್ಲಿ ತಿಳಿದು ಬಂದಿದ್ದು. ನಾನು ಆ ಮಗುವಿಗೆ PUC ಇನ್ನೋಳು, ಅವಳಿಗೆ ಸನ್ಮಾನ ಮಾಡಿದೆವು. ಅವಳ ಟಾಪಿಕ್ ಕೂಡ ತುಂಬ ಮುಂದಿನ ತಲೆಮಾರಿನ ಹುಡುಗಿಯರ ಸವಾಲುಗಳು ಅಂತೇನೋ ಒಂದು ಒಳ್ಳೆಯ ಟಾಪಿಕ್ ಕೂಡ ಇತ್ತು. ನಾವು ಸನ್ಮಾನ ಮಾಡಿ ನಾನು ಬಂದೆ. ಆಮೇಲೆ ಎಲ್ಲ ಉಡುಪಿ ಜಿಲ್ಲೆಯ DC ಅವರಿಗೆ ಸನ್ಮಾನ ಮಾಡಿದರು. ಆ ಹುಡುಗಿಗೆ ರೋಟರಿ ಕ್ಲಬ್ನವರು ಸನ್ಮಾನ ಮಾಡಿದರು. ನಾಳೆ ಆ ಹುಡುಗಿ ಎಲ್ಲವನ್ನ ತಂದೆ ತಾಯಿಗೆ, ಪ್ರಿನ್ಸಿಪಾಲಿಗೆ, ಹುಡುಗಿಗೆ ಫೋನಿನ ಮೂಲಕ ತಿಳಿಸ್ತಾ ಇದ್ದಾರೆ, ಹೀಗೀಗೆ ನೀನು ಇಂಥಲ್ಲಿಗೆ ಬರಬೇಕು, ಇಂಥದ್ದನ್ನು ಕಲೆ ಹಾಕಬೇಕು, ಕೊಡಬೇಕು ಅಂತ. ನಾಳೆ ಅವಳು ವಿಮಾನ ಹತ್ತಿ ಹೋಗುವವಳು. ಉಡುಪಿಯಲ್ಲಿ ಒಂದು ಪತ್ರಿಕಾಗೋಷ್ಠಿ ಮಾಡಿದರು. ಆಗ ಒಬ್ಬ ಪತ್ರಕರ್ತ, ನಾನು ಪತ್ರಕರ್ತರ ಕುಲವನ್ನು ಅಂದರೆ ನಿಮ್ಮ ಸಮೂಹವನ್ನು ತುಂಬ ಇಷ್ಟಪಡೋದಕ್ಕೆ ಕಾರಣ ಆ ಒಂದು ಘಟನೆ ಹೌದು. ಆಗ ಅವನು ಕೇಳಿದ, ಉಡುಪಿಯಲ್ಲಿ 1996, ನೀವು ಯಾರಾದರೂ ಇದ್ದರೆ ರೆಫರೆನ್ಸ್ ಕೂಡ ತಗೊಳ್ಬೋದು, ನೀವು ಇಷ್ಟೆಲ್ಲ ಹೇಳಿದ್ರಲ್ಲ, ಫೋನಲ್ಲಿ ಬಂದಿದ್ದು ಲಿಖಿತವಾದ ಯಾವುದಾದ್ರೂ ದಾಖಲೆ ನಿಮ್ಮ ಹತ್ರ ಇದೆಯಾ? ಅಮೆರಿಕದಿಂದ ಬಂದಿದ್ದು. ಅವರು ಹೋಗುವಾಗ ಬೇರೆ ಇಂಡಿಯನ್ ಪ್ರೆಸಿಡೆಂಟ್ ಚಹಾಕೂಟದಲ್ಲಿ ಆ ಹುಡುಗಿ ಭಾಗವಹಿಸ್ತಾಳೆ. ಇಷ್ಟೆಲ್ಲ ಆಗಿಬಿಟ್ಟಿದೆ, ಏನೂ ಇಲ್ಲ, ಲಿಖಿತವಾದ ಯಾವ ಪ್ರೂಫೂ ಇಲ್ಲ ಅವಳ ಹತ್ರ, ಅವಳ ತಂದೆ ತಾಯಿಗಳ ಹತ್ರ ಇಲ್ಲ, ಕಾಲೇಜಲ್ಲೂ ಇಲ್ಲ. ಮತ್ತೆ ಮೂಲವನ್ನು ಹುಡುಕ್ಲಿಕ್ಕೆ ಹೋದಾಗ ಯಾರೋ ಪಕ್ಕದಲ್ಲಿರುವ ನಿರುದ್ಯೋಗಿ ಒಬ್ಬ ಕ್ರಿಮಿನಲ್ ಮೈಂಡೆಡ್ ಯುವಕ ಅವಳನ್ನು ಬೆಂಗಳೂರು ಭಾಷೆಯಲ್ಲಿ ಯಾಮಾರಿಸಿದ್ದಾನೆ ಅಂತ, ಇಲ್ಲಿ ಮಂಗ ಮಾಡಿದ್ದಾನೆ ಅಂತೇವೆ ನಾವು. ಪೂರ್ತಿಯಾಗಿ ಅವರನ್ನ ತಂದೆ ತಾಯಿಗಳನ್ನು ಕೂಡ ಮೋಸ ಮಾಡಿ ಅವಳಿನ ನಾಳೆ ಹೋಗೋದನ್ನು ಆ ಪತ್ರಕರ್ತ ತಪ್ಪಿಸಿದ. ಸಾಮಾಜಿಕ ಜವಾಬ್ದಾರಿ ನನ್ನ ಅರ್ಥದಲ್ಲಿ ಇದು. ನೀವು ಮೈಯೆಲ್ಲ ಕಣ್ಣಾಗಿ ಕಾಯ್ತಾ ಇರ್ತೀರಲ್ಲ, ಇಂತಹ ಅನೇಕ ಘಟನೆಗಳು ನಡೀತಾ ಇರ್ತವೆ, ಅವುಗಳನ್ನು ಗಮನಿಸಬಹುದಾದ ಸವಲತ್ತುಗಳು ನಿಮಗಿವೆ. ಒಂದು ಮನಸ್ಸಿದ್ದರೆ, ಒಂದು ಪ್ರೀತಿ ಇದ್ದರೆ ಇಂತಹ ಅನೇಕ ಸಾಮಾಜಿಕ ಜವಾಬ್ದಾರಿಯನ್ನು ನೀವು ನಿರ್ವಹಿಸುವಂತಹ ಡ್ಯೂಟಿಯಲ್ಲಿದ್ದೀರಿ. ಆದ್ದರಿಂದ ನಾನು ನಿಮ್ಮನ್ನು ಅಭಿನಂದಿಸೋದಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ನಾವು ಸ್ವಲ್ಪ ಹಾಸ್ಯ ಲೇಖಕರಾದ್ದರಿಂದ ನಿಮ್ಮನ್ನು ಆ ಕಣ್ಣಿನಿಂದಲೂ ನೋಡ್ತೇವೆ. ನಾವು ಬೆಂಗಳೂರಲ್ಲಿ ಅಕ್ಟೋಬರ್ ಸಮಯದಲ್ಲಿ ಇಲ್ಲಿ ಸಾಮಾನ್ಯ ತಣ್ಣಗಿರ್ತದೆ ವಾತಾವರಣ, ಅಷ್ಟೆಲ್ಲ ಇದಿರೋದಿಲ್ಲ. ಒಂದು ದಿವಸ ನೋಡ್ತೇನೆ,
ಮಂಗಳೂರು ಕೊತ ಕೊತ ಅಂತ ಇದೆ. ನಾನು ಏಪ್ರಿಲ್ ಮೇದಲ್ಲಿ ಮಂಗಳೂರು ಕೊತ ಕೊತ ಗೊತ್ತು ನನಗೆ. ಇದೆಂಥದ್ರಿ ಅಂತ ಕೇಳಿದರೆ, ಇಲ್ಲಿ ಏನೋ ಕೋಮು ಒಂದು ಸಣ್ಣ ಘಟನೆ ನಡೆದಿರ್ತದೆ, ಅದನ್ನು ನಾವು ತುಂಬ ವೈಭವೀಕರಿಸಿ ಎಲ್ಲ ಹೇಳಿ ಈ ಥರ ಕೊತ ಕೊತ ಅಂತ ಆದಾಗ ಅಲ್ಲಿ ಹೊರಗಡೆ ಇದ್ದವ್ರಿಗೆ ತುಂಬ ಟೆನ್ಷನ್ ಆಗ್ತದೆ. ಇಲ್ಲಿದ್ದವ್ರು ಎಂಥದ್ದು ಇಲ್ಲ ದಾಲಿಜ್ಜಿ ಅಂತಾರೆ ಫೋನ್ ಮಾಡಿದರೆ, ಏನಿಲ್ಲ ಮೇಡಮ್ ಅಂತ ಹೇಳಿ. ಆ ಥರದ ಕ್ಯಾಪ್ಷನ್ ನೋಡೋದನ್ನು ಕೂಡ ನಾನು ರಾಮಕೃಷ್ಣ ಹೆಗಡೆ ಸರ್, ನೀವು ಬಾಲಕರ ಬಹುಶಃ ಸ್ಟೂಡೆಂಟ್ ಆಗಿದ್ದಾಗ ನಮ್ಮ ಊರಿನವರು ಅವರು. ನನಗೆ ಸಿದ್ದರಾಮಯ್ಯನವರು ಏಕವಚನದಲ್ಲಿ ಕರೆದಾಗ ನನಗೆ ಏನೂ ಅನಿಸೋದಿಲ್ಲ, ಏನು ಅಸಹಜ. ನಾವು ಹವ್ಯಕರು ಅಂತ, ಹವ್ಯಕ ಕನ್ನಡದಲ್ಲಿ ಬಹುವಚನವೇ ಇಲ್ಲ ನಮಗೆ. ಗಂಡನಿಗೊಂದು ಅನಿವಾರ್ಯವಾಗಿ ಬನ್ನಿ ಹೋಗಿ ಅಂತ ಹೇಳ್ತೇವೆ, ಬಾಕಿ ಎಲ್ಲರಿಗೂ. ಅದು ಈಗ ನನಗೆ ಮಂಡ್ಯದ ಸಂಪರ್ಕ ಆದಮೇಲೆ ಅಲ್ಲಿ ಬರಲೇ ಅವರು ಗಂಡನಿಗೆ ಏಕವಚನ ಹೇಳಿದಾಗ ನಂಗೆ ರೋಮಾಂಚನ ಆಗಿಬಿಟ್ಟಿತ್ತು. ನೋಡಿ, ಇವರು ಮಂಡ್ಯದವರು ನಮ್ಮನೆಯದು ಅಂತೆಲ್ಲ ಹೇಳ್ತಾರಲ್ಲ, ನಮ್ಮಲ್ಲಿ ಎಲ್ಲರಿಗೆ ಹವ್ಯಕ ಭಾಷೆಯಲ್ಲಿ ಅದೊಂಥರ ಹಳೆಗನ್ನಡದ ಒಂದು ಫಾರ್ಮ್, ಅದು ಏಕವಚನದಲ್ಲೇ ಕರೆಯೋದು. ರಾಮಕೃಷ್ಣ ಬಂದ, ಅವನಿಗೆ ರಾಮಕೃಷ್ಣ ಬರ್ತಾನೆ ಅಂತಾದರೆ ಇವರಿಗೆ ಎರಡೇ ಕೊಟ್ರಿ ನೀವು ಮನವಿ, ಅಲ್ಲಿಷ್ಟು ಅವರ ಜೇಬಲ್ಲಿ ಜಾಗವೇ ಇಲ್ಲ, ಅಷ್ಟನ್ನು ಕೊಡ್ತಿದ್ವಿ. ನಮ್ಮೂರಿಗೆ ನೀರಿಲ್ಲ, ನಮ್ಮೂರಿಗೆ ರೋಡ್ ಇಲ್ಲ, ಶಾಲೆ ಇಲ್ಲ, ತುಂಬ ಕೊಡ್ತಾ ಇದ್ವಿ. ಅವರು ಜೇಬಲ್ಲಿ ಹಾಕಲಿಕ್ಕೆ ಜಾಗ ಇದ್ದಿದ್ದಷ್ಟು ಅಲ್ಲಿ ಕೊಡ್ತಾ ಇದ್ವಿ ನಾವು. ರಾಮಕೃಷ್ಣ ಬಂದ, ಅವ್ರ ಜೊತೆಗೆ ಪತ್ರಕರ್ತರು ಬರ್ತಿದ್ರು. ಆಗಿನ ಒಂದಿಷ್ಟು ಕ್ಯಾಪ್ಷನ್ ಎಲ್ಲ ನಾನು ನೋಡುವಾಗ ರಾಜೀವ್ ಗಾಂಧಿ, ನಾನು ಹೆಸರುಗಳನ್ನು ಹೇಳೋದಕ್ಕೆ ನನಗೇನು ಇದಿಲ್ಲ, ಅಭ್ಯಂತರ ಏನು ಇಲ್ವಲ್ಲ, ನೀವು ಹೆಸರುಗಳನ್ನು ಬರಿಬೇಕಾಗ್ತದಲ್ಲ. ರಾಜೀವ್ ಗಾಂಧಿ ಪ್ರಧಾನಿ ಆದಾಗ ಇವರೆಲ್ಲ ಆಗ ಒಟ್ಟಿಗೆ ಅನ್ಡಿವೈಡೆಡ್ ಕಾಂಗ್ರೆಸ್ ಇತ್ತು. ಅದು ಬೆಂಗಳೂರಲ್ಲಿ ರಾಮಕೃಷ್ಣ ಹೆಗಡೆ ಇದ್ದರು, ಅಲ್ಲಿ ಕೇಂದ್ರದಲ್ಲಿ ರಾಜೀವ್ ಗಾಂಧಿ ಇದ್ದರು. ಇವರ ಕಾರ್ಯದಕ್ಷತೆಯನ್ನು ನೋಡಿ ಅಲ್ಲಿ ಕರ್ಕೊಂಡು ಹೋಗಬೇಕು ಅಂತ ಅವ್ರಿಗೆ ಇತ್ತಂತೆ. ಅವರು ಒಬ್ಬ ಪತ್ರಕರ್ತರನ್ನು ಅವ್ರ ಮನೆಗೆ ಕಳಿಸ್ತಾರೆ. ಆಮೇಲೆ ನೀವು ನಮ್ಮ ಜೊತೆಗೆ ಬನ್ನಿ ಡೆಲ್ಲಿಗೆ ಅಂತ ಹೇಳಿದಾಗ, ರಾಮಕೃಷ್ಣ ನಮ್ಮ ಮೂರನವನಾದ್ರಿಂದ ಇದೆಲ್ಲ ನಾನು ಇನ್ಫಾರ್ಮೇಷನ್ ಥರ ಹೇಳ್ತಾ ಇರೋದು, ಇಲ್ಲ ನಾನು ಇಲ್ಲೇ ಇರ್ತೇನೆ ಅಂಥೇಳಿ ಅವರು ಕಳಿಸ್ತಾರೆ ಪತ್ರಕರ್ತರನ್ನು. ಆಮೇಲೆ ನೆಕ್ಸ್ಟ್ ಡೇ ಅದು ಡೆಕ್ಕನ್ ಆಫ್ ಇದು ಆನ್ಲುಕ್ ಅಂತ ಒಂದು ಪತ್ರಿಕೆ ಇತ್ತು. ಅದರಲ್ಲಿ ಇವರಿಗೆ ರಾಜೀವ್ ಗಾಂಧಿಗೆ ಮಿಸ್ಟರ್ ಕ್ಲೀನ್ ಅಂತ ಒಂದು ಬಿರುದಿತ್ತು. ಮಿಸ್ಟರ್ ಕ್ಲೀನ್ ವರ್ಸಸ್ ಮಿಸ್ಟರ್ ರೈಟ್ ಅಂತ ಕೊಟ್ಟಿದ್ರು. ಇಷ್ಟು ಎರಡು ವ್ಯಕ್ತಿತ್ವಗಳ ಇಡೀ ಇದನ್ನು ಅದು ಅನಾವರಣ ಮಾಡಿತ್ತು. ಮಿಸ್ಟರ್ ಕ್ಲೀನ್ ವರ್ಸಸ್ ಮಿಸ್ಟರ್ ರೈಟ್. ಮಿಸ್ಟರ್ ಕ್ಲೀನ್ ರಾಜೀವ್ ಗಾಂಧಿ ಆಗಿದ್ದರು, ಮಿಸ್ಟರ್ ರೈಟ್ ಅಂತ ಇವರಿಗೆ ಹೇಳ್ತಾ ಇದ್ದರು ರಾಮಕೃಷ್ಣ ಹೆಗಡೆ ಅವರಿಗೆ. ಟೈಮ್ಸ್ ಆಫ್ ಡೆಕ್ಕನ್ನಲ್ಲಿ ಅದು ಬಂದಂಥದ್ದು. ಆಮೇಲೆ ಈ ಥರದ್ದು ತುಂಬ ಏನಾದರೂ ವಿಶೇಷ ಘಟಿಸಿದಾಗ ಪೇಪರ್ ಓದೋದು ಸಹಜ. ಇವತ್ತಿಗೂ ಈ ಕ್ಯಾಪ್ಷನನ್ನು ನೋಡಿ ಪೇಪರ್ ಓದುವಂತಹ ನನ್ನಂಥವರು ಬಹುಶಃ ನಮ್ಗೆ ತುಂಬ ಆಕರ್ಷಕವಾದ್ದು ಮತ್ತು ತಕ್ಷಣಕ್ಕೆ ಇನ್ಸ್ಟೆಂಟಾಗಿ ನಮ್ಮನ್ನು ಸೆಳೆಯುವಂಥದ್ದು. ನಾನು ಆಗ ರಾಜಕೀಯದವರು ನಮ್ಮ ಮನೆಯಲ್ಲಿ ನಡೀತಾ ಇತ್ತು ಬೈಠಕಗಳು. ನಮ್ಮ ತಂದೆಯವರ ಸ್ನೇಹಿತರಾಗಿದ್ದರು ರಾಮಕೃಷ್ಣ ಹೆಗಡೆ. ಆಗ ನನಗೆ ಇದು ಗಮನಕ್ಕೆ ಹೋಗ್ತಾ ಇತ್ತಿತ್ತು. ಆಗ ಇನ್ನೊಂದು ಸಲ ರಾಜ್ಕುಮಾರ್ ಅವರು ರಾಜಕೀಯ ಸೇರ್ತಾರೆ ಅಂತ ಸುದ್ದಿ ಆಗಿಬಿಟ್ಟಿತ್ತು. ಸೇರಬೇಕು ಅಂತ ಯಾವುದೇ ಚಳಿವಳಿ ನಡೆದಾಗ ರಾಜ್ಕುಮಾರ್ ಅವರನ್ನು ಹೇಗಾದರೂ ರಾಜಕೀಯಕ್ಕೆ ಇದು ಮಾಡಬೇಕು ಅಂತ ನಡೆದಾಗ ಅವರು ಸೇರ್ತಾರೆ ಅಂತ ಸುದ್ದಿ ಆಗಿಬಿಟ್ಟಿತ್ತು. ಒಬ್ಬ ಪತ್ರಕರ್ತ ಅವರ ಮನೆಗೆ ಹೋಗಿ ಅವ್ರ ಜೊತೆಗೆ ಸ್ವಲ್ಪ ಇದ್ದು ಅವರ ಸ್ನೇಹವನ್ನು ಊಟ ಎಲ್ಲ ಮಾಡಿ ಅವರ ಮನೇಲಿ ನಿಜ ಸೇರ್ತಾರಾ ಇಲ್ವೋ ಅನ್ನೋದನ್ನು ಕಂಡುಕೊಂಡು ಬಂದವನು ಬರೆದಿದ್ದು, ನೋ ಪಾಲಿಟಿಕ್ಸ್ ಫಾರ್ ಅಣ್ಣ ಅವರು, ಸೇಸ್ ಅಕ್ಕ ಅವರು. ಹೆಚ್ಚು ವಿವರಣೆ ಕೊಡಬಾರ್ದು ಇಂಥ ಕ್ಯಾಪ್ಷನ್ಗಳಿಗೆ. ಅಲ್ಲಿ ಒಂದು ಕ್ಲಿಯರ್ ಆಯಿತು, ರಾಜ್ಕುಮಾರ್ ರಾಜಕೀಯಕ್ಕೆ ಸೇರೋದಿಲ್ಲ ಅನ್ನೋದನ್ನು ಅವರಷ್ಟು ನೋ ಪಾಲಿಟಿಕ್ಸ್ ಫಾರ್ ಅಣ್ಣ ಅವರು, ಸೇಸ್ ಅಕ್ಕ ಅವರು ಅಂತ ಹಾಕಿದ್ರು. ಈ ಥರದ್ದು ನಾನು ಇಲ್ಲಿದ್ದಾಗ ನಾನು ಸಹ ಚಿದಂಬರ ಬೈಕಂಪಾಡಿ ಬಂದಿದ್ದಾರೆ. ಆಗ ಫೋಟೋಗಳ ಹಾವಳಿ ಅಂತ ಹೇಳಿದ್ರು. ಫೋಟೋಗ್ರಾಫರ್ಸ್ ಇಟ್ಕೊಂಡು ನಾನು ಫೋಟೋ ಹಾಕದೇ ಇರಬೇಡಿ, ತುಂಬ ಫೋಟೋಗಳು ಇರಲಿಲ್ಲ. ನಿಮಗೆ ನೆನಪಿರ್ಬೋದು, ಮಳೆ ಬಂತು, ಮಳೆಗಾಲ ಶುರುವಾಯಿತು ಅಂದರೆ ಯಜ್ಞರ ಒಂದು ಇಡೀ ಫೋಟೋ ಉದಯವಾಣಿಯಲ್ಲಿ ಅರ್ಧ ಪೇಜ್ ಕೊಡ್ತಾಯಿದ್ರು. ಆಗ ಕರಾವಳಿಗೆ ಮುಂಗಾರು ಆಗಮನ ಅಂತ ಕೊಡ್ತಾಯಿದ್ರು. ಎಲ್ಲ ಕಾಯ್ತಾ ಇದ್ವಿ. ಆ ದೃಶ್ಯ ನಮಗೆ ತುಂಬ ಒಂದು ಚೇತೋಹಾರಿಯಾದ ದೃಶ್ಯ ಆಗಿತ್ತು. ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಇರ್ತಿತ್ತು ಆ ಫೋಟೋ. ಅಂಥ ಫೋಟೋಗಳು ಬಂದಾಗ ಮುಂಗಾರು ದುರ್ಬಲ ಅಂತ ಬಂತು ಒಂದು ದಿವಸ. ಚಿದಂಬರ ನೋಡಿದಾಗ ನೆನಪಾಯಿತು ನನಗೆ. ನಾವು ಸ್ವಲ್ಪ ಕೀಟ್ಲೆ, ನಾನು ಅಂಕಣ ಬರಿತಾ ಇದ್ದೆ ಆಗ. ಇದು ಮುಂಗಾರು ಪತ್ರಿಕೆಗೆ ಉದಯವಾಣಿಯವರು ಮಾಡ್ತಾ ಇರುವ ಇದು ಟಿಂಗಲ್ ಮಾಡ್ತಾ ಇದ್ದಾರೆ ಅಂತ ನಾವು ಬರದೆ, ನೀವು ಹೀಗೆ ಬರಿಬಹುದಾ ಮುಂಗಾರು ದುರ್ಬಲ ಅಂತ ಹೇಳಿ. ಆಗ ಹಾಸ್ಯ ಪ್ರಜ್ಞೆ ಇದ್ದ ಸಂಪಾದಕರಿದ್ದರು. ಅವರು ಇಲ್ಲ, ಅದು ಆ ಉದ್ದೇಶ ಅದು ಯಾವುದೂ ಅಲ್ಲ ಅಂಥದ್ದೆಲ್ಲ ವಿವರಣೆ ಕೊಟ್ಟು, ಹವಾಮಾನ ಇಲಾಖೆಯನ್ನು ಆಧರಿಸಿ ಮತ್ತೆ ಹೇಳುತ್ತಿದ್ದೇವೆ, ಇನ್ನೊಂದು ವಾರ ಮುಂಗಾರು ದುರ್ಬಲ ಅಂತ ಹಾಕಿದರು. ಈ ಹಾಸ್ಯ ಪ್ರಜ್ಞೆ ಇದ್ದಾಗ ನಿಮ್ಮ ಒತ್ತಡಗಳು ನಮಗೆ ಗೊತ್ತು. ಈಗಂತೂ ಟಾರ್ಗೆಟ್ ಮಾಡೋದು ಈ ಎಲ್ಲ ಉದ್ಯೋಗಗಳಿಗಿಂತ ಹೆಚ್ಚಿನ ಒತ್ತಡಗಳನ್ನು ನಾನು ಬೆಂಗಳೂರಲ್ಲಿ ನೋಡಿ ಅನುಭವಿಸಿದ್ದೇನೆ. ಬೆಂಗಳೂರಿನ ಪತ್ರಕರ್ತರ ಅವಸ್ಥೆ ಇದೆಯಲ್ಲ, ಒತ್ತಡವನ್ನು ಅನುಭವಿಸ್ತಾರೆ ನಮ್ಮ ಹುಡುಗರು. ಯಾಕಂದರೆ ನನ್ನ ವಿದ್ಯಾರ್ಥಿಗಳು ಅನೇಕರಿದ್ದಾರೆ.
ಎಲ್ಲ ಪತ್ರಕರ್ತರಲ್ಲಿಯೇ ನನ್ನ ವಿದ್ಯಾರ್ಥಿಗಳಿರೋದ್ರಿಂದ ಪ್ರಶ್ನೆಗೆ ಹೆದರೋದಿಲ್ಲ ಅಂತ ನಾನು ಬಂದವಳು. ಈ ಮಾರ್ಚ್ ತಿಂಗಳಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಆಯಿತು, 26ನೇ ಸಾಹಿತ್ಯ ಸಮ್ಮೇಳನ ಆಯಿತು. ಮೀನಾಕ್ಷಿ ಅವರು ಬಂದಿದ್ದಾರೆ. ಅದಕ್ಕೆ ಸರ್ವಾಧ್ಯಕ್ಷತೆ ನನ್ನದಿತ್ತು. ನಾವು ಒಂದು ಗೋಷ್ಠಿಯನ್ನು, ಪತ್ರಿಕಾಗೋಷ್ಠಿಯನ್ನು ಮಾಡಿದ್ವಿ. ಒಂದು ವೈದ್ಯಕೀಯ ಗೋಷ್ಠಿ, ತುಂಬ ಗೋಷ್ಠಿಗಳಿದ್ವು, ಮಹಿಳಾ ಗೋಷ್ಠಿ ಎಲ್ಲವು. ಅದರಲ್ಲಿ ಅದ್ಭುತವಾದ ಯಶಸ್ಸು ಕಂಡಿದ್ದು ನಮ್ಮ ಪತ್ರಿಕಾಗೋಷ್ಠಿ. ಪತ್ರಕರ್ತರು ನಮ್ಮ ಒಂದು 10 ಜನ ಇದ್ರೇನೋ, ಎಷ್ಟು ಸಂಯಮದಿಂದ, ಯಾಕಂದರೆ ಪತ್ರಕರ್ತರಿಗೆ ಇರಬೇಕಾದ ಮೂಲಭೂತ ಗುಣ ಸಂಯಮ. ನೀವು ಸೆಲ್ಫ್ ಕಂಟ್ರೋಲ್ ಅಂತಾರಲ್ಲ, ನೀವು ಒಂದು ವರದಿಯನ್ನು, ಒಂದು ಅಕ್ಷರವನ್ನು ಜಾಸ್ತಿ ಬರೆದಾಗಲೂ ಅದೇ ನಾನು ಹೇಳ್ದಲ್ಲ ಕೊತ ಆ ಥರದ್ದಾಗುವಂಥ ಇದಿರ್ತದೆ. ಎಷ್ಟು ಸಂಯಮ ವಹಿಸಿ ನೀವು ವರದಿ ಮಾಡ್ತೀರೋ ಅಷ್ಟು ನಿಮ್ಮ ವರದಿಗಳಿಗೆ ಘನತೆ ಬರುವಂಥದ್ದು. ನಮ್ಮ ಗೋಷ್ಠಿ ಎಲ್ಲ ನಮ್ಮ ಬೇರೆ ಜಿಲ್ಲೆಯ ಸ್ನೇಹಿತರು ಬಂದಿದ್ದರು, ಬೆಂಗಳೂರಿನವರು ಬಂದಿದ್ದರು. ಅದ್ಭುತವಾದ ಯಶಸ್ಸನ್ನು ಕಂಡ ಗೋಷ್ಠಿ. ನಾನು ಈ ಸಭೆಯಲ್ಲಿ ಹೇಳೋದಕ್ಕೆ ತುಂಬ ನನಗೆ ಸಂತೋಷ ಆಗ್ತದೆ. ನಮ್ಮ ಇಡೀ ಸಮ್ಮೇಳನದ ಒಂದು ಈ ಪತ್ರಿಕಾಗೋಷ್ಠಿ ಇದೆಯಲ್ಲ, ತುಂಬ ಒಳ್ಳೆಯ ಹೆಸರನ್ನು ಪಡ್ಕೊಂಡಿತ್ತು. ಅವತ್ತೇ ನಾನು ಅಂದ್ಕೊಂಡೆ ನಮ್ಮ ದಕ್ಷಿಣ ಕನ್ನಡಕ್ಕೆ ಭವಿಷ್ಯ ಇದೆ. ಯಾಕಂದರೆ ನಿರಾಸೆಯನ್ನು ಹಬ್ಬಿಸೋರು ತುಂಬ ಜನ ಇರ್ತಾರೆ. ಅಯ್ಯೋ ಹೋಯ್ತು ರೀ, ಆ ಕಾಲದಲ್ಲಿ ಆಗೋಯ್ತು ಅಂತ ಅಲ್ಲ, ತುಂಬ ಒಳ್ಳೆಯ ಭವಿಷ್ಯ ಇದೆ. ನಮ್ಮ ಯಂಗ್ ಮೈಂಡ್ಗಳು ಅದರಲ್ಲಿ ತೊಡಗಿಕೊಂಡಿದ್ದಾರೆ ಅನ್ನೋದನ್ನು ನಾನು ಎಲ್ಲಿ ಕೂಡ ಹೇಳೋದಕ್ಕೆ ಇಷ್ಟಪಡ್ತೇನೆ. ಅವತ್ತು ಆ ಟೌನ್ ಹಾಲಲ್ಲಿ ಕೂಡ ನಾವು ಅದನ್ನು ಚರ್ಚೆ ಮಾಡಿದ್ವಿ. ನೀವು ಮಾಡಿದ ಒಳ್ಳೆಯ ಕೆಲಸಗಳನ್ನು, ಅನೇಕ ಕೆಲಸಗಳನ್ನ ನಾನು ಕೇಳ್ಕೊಂಡಿದ್ದೇನೆ. ನೀವು ಯಾವುದೋ ಒಂದು ಒಳ್ಳೆಯ ಕೆಲಸ ಮಾಡಿದಾಗ ಸುಳ್ಯದ ಯಾವುದೋ ಸ್ಕೂಲಿಗೆ ಹೋಗಿ ನೀವು ಶುರು ಮಾಡಿದ್ದನ್ನು ಫಾಲೋ ಅಪ್ ಮಾಡ್ತಾ ಬಂದಿದ್ದಾರೆ. ಆ ಮಕ್ಕಳಿಗೆ ಎಲ್ಲ ಫೆಸಿಲಿಟೀಸನ್ನು ಕೊಟ್ಟು ಅಲ್ಲಿ ಬೆಳೆಯೋದಕ್ಕೆ ಶುರು ಮಾಡಿದಾರಲ್ಲ, ಅವ್ರಿಗೆ ಬೇಕಾದ ತರಕಾರಿ ಬೆಳ್ಕೊಳ್ಳೋದು, ಅವರ ಸಾವಯವ ತರಕಾರಿಯನ್ನೇ ಶಾಲೆ ಮಕ್ಕಳು ಊಟ ಮಾಡೋದು, ಮತ್ತು ಮಾರಾಟ ಮಾಡಿ ಆ ಹಣವನ್ನು ಶಾಲೆಯ ಅಭಿವೃದ್ಧಿಗೆ ಬಳಸ್ಕೊಳ್ಳೋದು, ಇವೆಲ್ಲ ಪತ್ರಕರ್ತರಿಂದ ನಾವೇನು ನಿರೀಕ್ಷೆ ಮಾಡಿದಂಥದ್ದಲ್ಲ. ಬಟ್ ಒಂದು ಒಳ್ಳೆಯ ಸಂಪ್ರದಾಯವನ್ನು ಹುಟ್ಟು ಹಾಕಿದಂತಹ ಶ್ರೇಯಸ್ಸು ಇಲ್ಲಿಯ ಪತ್ರಕರ್ತರಿಗೆ ಸಲ್ತದೆ. ನಾನು ವಿಶೇಷವಾಗಿ ಶಿಕ್ಷಣ ಇಲಾಖೆಯ ಪರವಾಗಿ ಮತ್ತು ಒಬ್ಬ ಲೇಖಕಿಯಾಗಿ ನಿಮ್ಮನ್ನು ಅಭಿನಂದಿಸೋದಕ್ಕೆ ಇಷ್ಟಪಡ್ತೇನೆ. ಈ ಥರದ ಒಳ್ಳೆಯ ಮನಸ್ಸುಗಳು ಒಳ್ಳೆಯ ಕಡೆ ಪ್ರವೃತ್ತವಾದಾಗ ನೀವು ಖಂಡಿತ ಸಮಾಜಕ್ಕೆ ಜವಾಬ್ದಾರಿ ಅಂತ ನಾವೇನು ಹೆಡ್ಡಿಂಗ್ ಬರ್ಕೋತೀವಲ್ಲ, ಆ ಸಾಮಾಜಿಕ ಜವಾಬ್ದಾರಿನ ನೀವು ತುಂಬ ಸೊಗಸಾಗಿ ನಿರ್ವಹಿಸ್ತಾ ಇದ್ದೀರಿ ಅನ್ನುವಂಥದ್ದು. ಅವರ ಬೇಡಿಕೆಗಳು ನೆರವೇರಿಸಿ ಸರ್ ದಯವಿಟ್ಟು. ಯಾಕಂದರೆ ಪತ್ರಕರ್ತರ ಸಂಕಷ್ಟ, ಕಾರ್ಮಿಕರ ದಿನವೇ ರಜೆ ಇಲ್ಲ ಪಾಪ ಅವರಿಗೆ, ಕಾರ್ಮಿಕರಿಗಿಂತನೂ ಅವರು ಕೆಲಸ ಮಾಡಬೇಕು. ಆಮೇಲೆ ಅನೇಕ ಸೌಲಭ್ಯ ವಂಚಿತರಾಗಿದ್ದು ಗೊತ್ತು, ಪೆನ್ಷನ್ ಇಲ್ಲ, ಆ ಥರದ್ದು ಮೆಡಿಕಲ್ ಫೆಸಿಲಿಟೀಸು, ಅವುಗಳನ್ನ ನೀವೇ ಮಾಡ್ಕೊಳ್ತಾ ಇರೋದು ಕೂಡ ಸಂತೋಷವಾದ ಸಂಗತಿ. ಯಾಕಂದರೆ ನಿಮ್ಮ ಕುಟುಂಬದ ಸದಸ್ಯರ ಜವಾಬ್ದಾರಿ ಕೂಡ ನಿಮ್ಮ ಮೇಲೆ ಇರೋದ್ರಿಂದ ಅದನ್ನೊಂಚೂರು ನಾನು ನೆನಪಿಸ್ತೇನೆ. ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಎಲ್ಲ ವ್ಯವಸ್ಥೆಗಳನ್ನು ಈಗಿಂದ ನೀವು ಯಂಗಿದ್ದಾಗ, ನಾನು ಇನ್ನು ಹೊಸ ಸೇರಿಸ್ಕೊಂಡಿದ್ದು ಈ ಒಂದು ಕೋರಿಕೆಯನ್ನು, ನೀವು ಯಂಗಿದ್ದಾಗ ಥಿಂಕ್ ಆಫ್ ಯುವರ್ ಓಲ್ಡ್ ಡೇಸ್, ರಿಟೈರ್ಡ್ ಡೇಸ್ ಆ್ಯಂಡ್ ಬಿ ಪ್ರಿಪೇರ್ಡ್ ಫಾರ್ ಯುವರ್ ಅನ್ಹೆಲ್ದಿ ಸರ್ಕಮ್ಸ್ಟೆನ್ಸ್. ದೈಹಿಕವಾಗಿ ಅನ್ಹೆಲ್ದಿ ಆದಾಗ ಮಾನಸಿಕವಾಗಿ ನಾವು ಗಟ್ಟಿ ಇರಬೇಕು ಅಂದರೆ ನಾವು ಯಂಗಿದ್ದಾಗ ತಯಾರಿ ಮಾಡ್ಕೋಬೇಕು. ಪತ್ರಕರ್ತರಿಗೆ ಏನು ಬೇಕು ಅದನ್ನು ಸರ್ಕಾರದ ವತಿಯಿಂದ ನಾನು ಇದರಲ್ಲಿ ಹೇಳ್ತಾ ಇರುವಂಥದ್ದು, ಇವರೆಲ್ಲರ ಏನು ಸಮಕ್ಷಮದಲ್ಲಿ ಅವ್ರ ಪರವಾಗಿ ಕೋರಿಕೆ ಸಲ್ಲಿಸ್ತೀನಿ. ಹೌದು, ನಾನು ಖಂಡಿತವಾಗಿ ಅದನ್ನು ನಮ್ಮ ಹುಡುಗರಿಗೆ, ಪತ್ರಕರ್ತರಿಗೆ ಒದಗಿಸಿಕೊಡ್ಬೇಕು ನಾವು ಆ ಭದ್ರತೆಯ ಫೀಲಿಂಗನ್ನು. ಆಮೇಲೆ ನೀವು ಹಾಸ್ಯ ಪ್ರಜ್ಞೆ ಇಟ್ಟುಕೊಳ್ಳಿ ಅಂತ ನನ್ನ ಒಬ್ಬ ಹಾಸ್ಯ ಲೇಖಕಿಯಾಗಿ ನಿಮ್ಮ ಹತ್ರ ಕೋರಿಕೆ. ತುಂಬ ಗಡಚಾದ ಮಂಡ್ಯದಲ್ಲಿ ಒಂದು ನಾಲೆಗೆ ಬಸ್ ಬಿದ್ದು ಎಷ್ಟೊಂದು ತೀರ್ಕೊಂಡ್ರು ಮಕ್ಕಳು. ಅದನ್ನು ಫಾಲೋ ಅಪ್ ಮಾಡಿ ಒಂದು 15 ದಿನ ಬರೆದ್ರು ಕೆಲವು ಪತ್ರಕರ್ತರು. ಆ ಫಾಲೋ ಅಪ್ ಮಾಡಿದಾಗ ಅದನ್ನೊಂದು ಜಾಗಕ್ಕೆ ತಂದು ನಿಲ್ಲಿಸಿ ಒಂದು ಯಾವುದೋ ಒಂದು ಇತ್ಯರ್ಥವಾದಂತಹ ಅಥವಾ ಒಂದು ಒಳ್ಳೆಯ ರೀತಿಯಲ್ಲಿ ಎಂಡ್ ಆಗುವಂತಹ ಸಂದರ್ಭಕ್ಕೆ ತಂದು ನಿಲ್ಲಿಸಬೇಕಾದ ಹೊಣೆಗಾರಿಕೆಯನ್ನು ನೀವು ವಹಿಸ್ಕೋಬೇಕು. ನೀವೇನೋ ಒಂದು ಮಹತ್ತರವಾದ ಏನೋ ಒಂದು ದುರ್ಘಟನೆ ನಡೆದಿರ್ತದೆ ಅಥವಾ ಏನೋ ಮೋಸ ನಡೆದಿರ್ತದೆ, ಅದನ್ನು ತಗೊಂಡೋಗಿ ನಿಲ್ಲಿಸುವಂಥದ್ದು. ನಾನು ಯಾವಾಗಲೂ ಮಹಿಳೆಯರ ಪರವಾಗಿ ಮಾತಾಡಕ್ಕೆ ಹೋದಾಗ, ಎಲ್ಲಿಯವರೆಗೆ ಮೋಸ ಹೋಗೋರು ಇರ್ತಾರೋ ಅಲ್ಲಿಯವರೆಗೆ ಮೋಸ ಮಾಡೋರು ಇರ್ತಾರೆ ಅಂತ ಒಂದು ಮಾತಿದೆ. ನಾನು ಮಹಿಳಾ ಕಾಲೇಜಿಗೆ ಹೋದಾಗೆಲ್ಲ ಈ ಮೋಹನನ್ನು ನೆನಪು ಮಾಡ್ಕೋತೇನೆ. ಎಲ್ಲ ಹುಡುಗಿಯರು ಮೋಸ ಹೋದ್ರಲ್ಲ, 20 ಹುಡುಗಿಯರು ಸ್ವಯಂ ಪ್ರೇರಿತರಾಗಿ ಮೋಸ ಹೋದರು. ಹೌದು, ಸೈನೈಡ್ ಮೋಹನ ಚಂದ ಇದ್ದವನು ನೋಡಲಿಕ್ಕೆ. ನಾವು ಕೋರ್ಟಿಗೆ ಹೋಗಿ ಕೂತ್ಕೊಳ್ತಿದ್ವಿ. ಕೋರ್ಟಿಗೆ ಹೋಗಿ ಅವನ ಹಿಯರಿಂಗ್ ಕೇಳಲಿಕ್ಕೆ ಸ್ಟೂಡೆಂಟ್ಸ್ ಕರ್ಕೊಂಡೋಗಿ ನಾನು ಕೂತ್ಕೊಳ್ತಿದ್ದೆ. ಹುಡುಗಿಯರು ಈ ಪೇಪರ್ ಓದೋದಿಲ್ವಾ, ಪೇಪರ್ ಓದ್ತಾರೆ, ಆದರೆ ಪೇಪರ್ ಓದುವ ಅವ್ರು ಪಾಠವನ್ನು ಕಲಿಯೋದಿಲ್ಲ ಅದನ್ನು ಅಂತ ತುಂಬ ಅಂಥದ್ದನ್ನು ನಾನು ನೋಡ್ತಾ ಇರ್ತೇನೆ. ಆಮೇಲೆ ಇಲ್ಲಿ ಜೈಲ್ ರೋಡ್ನಲ್ಲಿ ಬಂಗಾರದ ಸರ ಹಾಕ್ಕೊಂಡು ಕಾರ್ ಸ್ಟ್ರೀಟಲ್ಲಿ ನಾನು ಯಾವಾಗಲೂ ತಮಾಷೆ ಮಾಡೋದು. ಕಾರ್ ಸ್ಟ್ರೀಟ್ ಬಂಧುಗಳನ್ನು ನಾನು ಹಾಸ್ಯಲೇಖಕಿಯಾಗಿ ತುಂಬ ಇಷ್ಟಪಡ್ತೇನೆ. ಯಾಕೆಂದರೆ ಅಲ್ಲಿ ಸಾಮಾನ್ಯ ವೆಂಕಟರಮಣ ಸ್ವಾಮಿ ಮೈ ಮೇಲೆ ಎಷ್ಟು ಆಭರಣ ಇರ್ತದೋ ಅಷ್ಟನ್ನು ಹಾಕ್ಕೊಂಡು ಮಹಿಳೆಯರು ಓಡಾಡ್ತಿರ್ತಾರೆ. ಇಷ್ಟು ಧೈರ್ಯ ಬೇರೆ ಜಿಲ್ಲೆಯ ಮಹಿಳೆಯರಿಗಿಲ್ಲ. ನೀವು
ಕಾರ್ ಸ್ಟ್ರೀಟ್ ಫೆಸ್ಟಿವಲಲ್ಲಿ ನೀವು ಬಂದು ನೋಡಿ, ಅಷ್ಟೇ ಆಭರಣ ಅದೇ ಥರದ್ದು ಹಾಕ್ಕೊಂಡು ಓಡಾಡ್ತಾರೆ. ಇದು ಈ ಜಿಲ್ಲೆಯಲ್ಲಿ ಮಾತ್ರ ಸಾಧ್ಯ ಅಂತ ನಾನು ತಮಾಷೆ ಮಾಡ್ತಿದ್ದೆ. ಆಮೇಲೆ ಬಂದ ಒಬ್ಬ ಪೊಲೀಸ್ ಬಂದ, ಅಜ್ಜಿ ಹಾಕ್ಕೊಂಡು ಹೋಗ್ತಾ ಇದೆ, ಇಷ್ಟೆಲ್ಲ ಬಂಗಾರ ಹಾಕ್ಕೊಂಡು ಹೋಗಬಾರ್ದು, ಅಲ್ಲಿ ಕಳ್ಳರಿದ್ದಾರೆ, ಇದನ್ನೆಲ್ಲ ತೆಗೆದು ನಾನು ಒಂದು ಪೇಪರಲ್ಲಿ ಕಟ್ಟಿ ನಿನ್ನ ಬ್ಯಾಗಲ್ಲಿ ಹಾಕ್ಕೊಂಡು ಹೋಗು ಅಜ್ಜಿ ಅಂಥೇಳಿ ಅದನ್ನು ಅಜ್ಜಿ ತೆಗೆದು ಕೊಟ್ಟು, ಪೊಲೀಸ್ ಅವನು ಎಲ್ಲ ಕಟ್ಟಿ ಬ್ಯಾಗಿಗೆ ಹಾಕ್ಕೊಂಡು ಮನೆಗೆ ಹೋಯಿತು ಅಜ್ಜಿ. ಮನೆಗೆ ಹೋಗಿ ಆ ಮಗ ಎಲ್ಲಿ ಬಂಗಾರದಲ್ಲ, ಹೀಗೆ ಅವನೊಬ್ಬ ಪೊಲೀಸ್ ಸಿಕ್ಕು ಬಚಾವಾಯಿತು ಮಗ ಅಂಥೇಳಿ ನೋಡಿದಾಗ ಪೇಪರು. ಇದನ್ನು ಪೇಪರ್ ಓದೋದಿಲ್ವ ನಮ್ಮ ಮಹಿಳೆಯರು? ನಾನು ಮಹಿಳೆಯರಿಗೆ ಹೇಳುವಂಥದ್ದು, ಪುರುಷರು, ವಿದ್ಯಾರ್ಥಿಗಳು ಎಲ್ಲರಿಗೂ ಸಂಬಂಧಪಟ್ಟಿದ್ದು. ಈ ಥರದ ಪೊಲೀಸ್ ಅಲ್ಲ, ಹೌದು, ಈ ಮೂಲಕವಾಗಿ ಪೊಲೀಸ್ ಡ್ರೆಸ್ಸಲ್ಲಿ ಬಂದಿದ್ದಾನೆ. ಇಂಥದ್ದು ದಕ್ಷಿಣ ಕನ್ನಡದಲ್ಲಿ ತುಂಬ ಕಡಿಮೆ ಇತ್ತು. ನಾನು ಬಂದಾಗ, ನಾನು ಉತ್ತರ ಕನ್ನಡದಿಂದ ಬಂದವಳು, ತಣ್ಣನ ಊರೋದು ಉತ್ತರ ಕನ್ನಡ. ಇಲ್ಲಿಯ ಒಂದು 5 ನಿಮಿಷದಲ್ಲಿ ಮುಗಿಸ್ತೇನೆ ಸರ್. ಒಂದು ಜಿಲ್ಲೆ ಪ್ರಗತಿ ಹೊಂದದೆ ಅಂತಾದರೆ, ಫಾಸ್ಟಾಗಿ ಪ್ರಗತಿಯನ್ನು ಹೊಂದಬೇಕಾದ್ರೆ ಅಲ್ಲಿಯ ಟ್ರಾನ್ಸ್ಪೋರ್ಟ್, ನಾನೊಬ್ಬ ಎಕನಾಮಿಕ್ಸ್ ಮೇಡಮ್ ಆದ್ದರಿಂದ ನೆನಪು ಮಾಡ್ಕೊಳ್ಳೋದು, ಅಲ್ಲಿಯ ಟ್ರಾನ್ಸ್ಪೋರ್ಟ್ ತುಂಬ ಮುಖ್ಯವಾಗ್ತದೆ. ನಾನೊಂದು 100 ಲೇಖನವನ್ನು ಇಲ್ಲಿಯ ಬಸ್ಸುಗಳ ಮೇಲೆ ಬರೆದಿದ್ದೇನೆ. ಅದರದ್ದು ಒಂದು ಕ್ಯಾಪ್ಷನನ್ನು ಇಲ್ಲಿ ನೆನಪು ಮಾಡಿಕೊಂಡು ನನ್ನ ಭಾಷಣ ಮುಗಿಸ್ತೇನೆ. ಯಾಕಂದರೆ ಇಲ್ಲಿಯ ಟ್ರಾನ್ಸ್ಪೋರ್ಟು, ಈ ವೇಗ ಇದೆಯಲ್ಲ, ಇದು ಇಲ್ಲಿಯ ಪ್ರಗತಿಯ ವೇಗಕ್ಕೆ ಕೊಡುಗೆಯನ್ನು ಕೊಟ್ಟಂತಹ ಇದು. ಅದನ್ನು ನಾನು ಇನ್ನೊಂದು ಮುಖವನ್ನು, ತಮಾಷೆ ಮುಖವನ್ನು ಮಾತ್ರ, ದುಂಪೋಲೆ ಪಿರಪೋಲೆ ಅಂತ ಇಬ್ಬರು ಕಂಡಕ್ಟರ್ ಇರ್ತಾರೆ ಇಲ್ಲಿಯ ಬಸ್ನಲ್ಲಿ. ಏಕಕಾಲದಲ್ಲೇ ಮುಂದಕ್ಕೂ ಹೋಗುವ ಹಿಂದಕ್ಕೂ ಬರುವ ಘಟನೆ ನಡೆಯುವುದಿದ್ದರೆ ಅದು ದಕ್ಷಿಣ ಕನ್ನಡದ ಬಸ್ಸಿನಲ್ಲಿ ಅಂತ ನಾನು, ಇಬ್ಬರು ನಿರ್ವಾಹಕರು ಇರ್ತಾರೆ ಅಂತ ನಾನು ತುಂಬ ಲೇಖನಗಳನ್ನು ಬರೆದಿದ್ದೇನೆ. ಆದರೆ ಬಸ್ ಮಾಲೀಕರ ಸಂಘ ನನ್ನನ್ನು ಕರೆದು ನಂಗೆ ಬೈತಾರೆ ಅಂತಲೇ ಅಂದ್ಕೊಂಡು ಹೋಗಿದ್ದೆ, ನಂಗೆ ಸನ್ಮಾನ ಮಾಡಿಬಿಟ್ಟಿದ್ರು. ಅದು ಅವರ ಕೊಡುಗೆ ಇದೆಯಲ್ಲ, ಅದನ್ನು ನಾನು ದಾಖಲಿಸಿದ್ದೇನೆ. ಇದನ್ನು ಒಂದು ತಮಾಷೆಯಲ್ಲಿ ಹೇಳ್ತೇನೆ. ನಾನೊಂದು 2 ವೀಲರಲ್ಲಿ ನನಗೆ ಈ ಕೆಲವರಿಗೆ ಸಲಹೆ ಕೊಡೋದೊಂದು ಕಾಯಿಲೆ. ಎಂತ ನಡ್ಕೊಂಡು ಹೋಗ್ತೀರಿ ಅಥವಾ ನೀವೇನು ಮಾಡ್ತಾ ಇದ್ದೀರೋ ಅದ್ರ ವಿರುದ್ಧವಾದ ಏನೋ ಒಂದು ಸಲಹೆ ಕೊಡ್ತಾ ಹೋಗ್ತಾರೆ. ಅದು ತುಂಬ ಜನ ಕೇಳಿ ಕೇಳಿ ನಮಗೂ ಹೌದು ಅಂತ ಅನಿಸ್ಬಿಡ್ತದೆ. ಬಸ್ಸಲ್ಲಿ ಯಾಕ್ರಿ ಹೋಗ್ತೀರಾ, ಒಂದು 2 ವೀಲರ್ ತಗೊಳ್ಳಿ ಮೇಡಮ್ ಅಂತ ನಂಗೆ ತುಂಬ ಹೇಳ್ತಾ ಇದ್ರು ನನ್ನ ಕಲೀಗ್ಸು. ಒಂದು 2 ವೀಲರ್ ತಗೊಂಡೆ. ಗಂಡು ಹುಡುಗರಿಗೆ ರಕ್ತಗತವಾಗಿ ಡ್ರೈವಿಂಗ್ ಬಂದಿರ್ತದಂತೆ. ನಾವು ಕಲಿಯುವಾಗ ತುಂಬ ತಮಾಷೆ ಘಟನೆಗಳು ನಡೀತವೆ. ಹತ್ತಿ ಕೂತಾಗ ಹುಡುಗರಿಗಲ್ಲ, ಇದು ಹುಡುಗಿಯರಲ್ಲಿ, ಲೇಡೀಸಿಲ್ಲ, ಯಾರನ್ನು ನೋಡ್ತೀವೋ ಅಥವಾ ಏನನ್ನು ನೋಡ್ತೀವೋ ಅಲ್ಲಿಗೆ ಹೋಗಿ ಕುಟ್ಟುತ್ತದೆ ಅದು ಶುರುವಿನಿಗೆ. ನಿಮಗೆ ನೆನಪಿರ್ಬೋದು, ನಾನು ನನ್ನ ಮನೆಯ ಮಾಲೀಕರನ್ನು 31ನೇ ತಾರೀಕು ಮಾತ್ರ ಅವರು ಮುಗುಳ್ನಗೋದು ನನ್ನ ಹತ್ರ. ಯಾಕೆಂದರೆ ನಾನು ಚೆಕ್ ಕೊಡ್ತಾ ಇದ್ವಿ ಆಗ ಬಾಡಿಗೆನ. ಆವತ್ತು ಬಂದರು, ನಾನು ಅವರನ್ನು ನೋಡಿಬಿಟ್ಟೆ, ನಗ್ತಾ ಇದ್ದಾರೋ ಹೋಗಿ ಅವರಿಗೆ ಕೊಟ್ಟಿತ್ತು. ನೆಕ್ಸ್ಟ್ ಡೇ ನನಗೆ ನೋಟಿಸ್ ಬಂತು, ನೀವು ಮನೆ ಚೇಂಜ್ ಮಾಡತಕ್ಕದ್ದು ಅಂಥೇಳಿ ಬಂತು. ಕಾಲೇಜಲ್ಲಿ ಪ್ರಿನ್ಸಿಪಾಲರು ನಾನು ಹೋದ ಮೇಲೆ, ಯಾಕಂದರೆ ಗೇಟ್ ನೋಡಿದರೆ ಗೇಟಿಗೆ ಹೋಗಿ ಕುಟ್ತದೆ ಅದು, ಯಾರೋ ಹುಡುಗನ ನೋಡಿದರೆ ಅವರಿಗೆ ಕುಟ್ತದೆ. ಅದಕ್ಕೆ ಪ್ರಿನ್ಸಿಪಾಲು, ಆ ಹೆಗಡೆ ಮೇಡಮ್ ಹೋದ್ರ ನೋಡು ಮಾರಯ್ಯ ಅಂತ ಆಮೇಲೆ ಬರೋದು, ಪ್ರಿನ್ಸಿಪಾಲ್ರಿಗೆ ಹೋಗಿ ಕುಟ್ಟಿದ್ರೆ ಅಂತ ಅವರಿಗೆ ಭಯ ಇತ್ತು. ಹೀಗೆ ಕುಟ್ಟಿಕೊಂಡು ನಾನು ನನ್ನ ಸ್ಕೂಟಿಯನ್ನು ಓಡಿಸ್ತಾ ಇದ್ದೆ. ಒಬ್ಬ ಹುಡುಗ ನನಗೆ, ನನ್ನ ವಿದ್ಯಾರ್ಥಿನೇ, ಅವನು ಬಂದು, ನಾನು ಕದ್ರಿಯಿಂದ ಮಂಗಳೂರು ತನಕ, ಇಲ್ಲಿ ಹಂಪನಕಟ್ಟೆ ಕಾಲೇಜು ನಂದು, ಅಲ್ಲಿಗೆ ಬರಬೇಕು, ಅವನು 5 ಸಲ ಬಂದು ಹೋಗ್ತೇನೆ ಅಂತ ಕಟ್ಟಿದ್ದಾನೆ, ಬೆಟ್ ಕಟ್ಟಿದ್ದಾನೆ. ಅವ್ನು ನನ್ನ ಮನೆ ಹತ್ತಿರನೇ ಬಂದು ಗುಡ್ ಮಾರ್ನಿಂಗ್ ಮೇಡಮ್ ಹೇಳ್ದ, ಹಿಂಗಂದೆ. ಮತ್ತು ಅಲ್ಲಿನ ಸ್ವಲ್ಪ ಆಗ್ನೆಸ್ ತನಕ ಹೋದಾಗ ಅದೇ ಹುಡುಗ ಅದೇ ಸ್ಕೂಟ್ರಲ್ಲಿ ಬೈಕಲ್ಲಿ ಬಂದಿದ್ದಾನೆ, ಗುಡ್ ಮಾರ್ನಿಂಗ್ ಮೇಡಮ್ ಹೇಳ್ದ. ಮತ್ತು ನಾನು ಆಚೀಚೆ ನೋಡೋ ಹಾಗಿಲ್ಲಲ್ಲ, ಇಷ್ಟೇ ಮಾಡಬೇಕು, ಅವನನ್ನು ನೋಡಿದರೆ ಅವನಿಗೆ ಹೋಗಿ ಕುಟ್ತದೆ ನನ್ನ ಗಾಡಿ. 5 ಸಲ ಕುಟ್ಟಿ ಹೋಗಿ ಅವನು ಅಲ್ಲಿ ಗೆದ್ದಿದ್ದಾನೆ ಬೆಟ್ಟಲ್ಲಿ. ನನ್ನ ಕೈನೆಟಿಕೆಗೆ ಒಂದು ಬೋರ್ಡ್ ಹಾಕಿದ್ದಾರೆ ಹುಡುಗರು, ಅತಿ ಕಡಿಮೆ ವೇಗವೂ ಅಪಘಾತಕ್ಕೆ ಕಾರಣ ಅಂತ ಹಾಕಿದ್ದಾರೆ. ನಾನು, ಹುಡುಗರ ವೇಗ ನನ್ನ ಹತ್ರ ಸಾಧ್ಯ ಇಲ್ಲ, ನನ್ನದೇ ಆದ ವೇಗದಲ್ಲಿ ನಾನು ಹೋಗ್ತಾ ಇದ್ದೆ. ಈ ಥರದ ತಮಾಷೆಗಳನ್ನೆಲ್ಲ ಬರೆದು ಬಸ್ಸಿನವನು ಯಾರೋ ಒಬ್ಬ ನನ್ನನ್ನು ನೆನ್ಪಿಟ್ಕೊಂಡು ಇವರು ನಮ್ಮನ್ನು ತಮಾಷೆ ಮಾಡ್ತಾರೆ ಅಂತ ಒಂದಿನ ನನಗೆ ಕುಟ್ಟಿ ಹೋಗಿಬಿಟ್ಟಿದ್ದಾನೆ. ನಮ್ಮ ಕಾಲೇಜ್ ಮುಂದೆ ಹೋಗಬೇಕು, ಸ್ಟೇಟ್ ಬ್ಯಾಂಕನ್ನು ಸುತ್ತಿಕೊಂಡು, ನೀವು ನೆನಪು ಮಾಡಿಕೊಂಡ ವಿದ್ಯಾರ್ಥಿ ದೆಸೆಯಲ್ಲಿ ಆಗಿರುವಂಥದ್ದು ಇದು. ಆ ಮರುದಿನ ಅದು ನಾನು ಬಿದ್ದೆ, ನನಗೆ ತಲೆ ಎಲ್ಲ ಇದಾಗಿದೆ, ಹಾಸ್ಪಿಟ್ಲಿಗೆ ಸೇರಿಸಿದ್ದಾರೆ. ಹುಡುಗರಿಗೆ ನಮ್ಮ ಕಾಲೇಜ್ ಮುಂದೆ ಹೋಗಿದ್ದಾರೆ, ಆ ಬಸ್ ಹೋಗಿದೆ. ನಮ್ಮ ವಿದ್ಯಾರ್ಥಿಗಳು ಆ ಬಸ್ಸನ್ನು ವಿಚಾರಿಸಿಕೊಂಡಿದ್ದಾರೆ ಅದು ಸುತ್ತಿಕೊಂಡು ಬರುವಾಗ. ನೆಕ್ಸ್ಟ್ ಡೇ ಒಂದು ಪತ್ರಿಕೆಯಲ್ಲಿ ಬಂದಿದೆ, ಕಾಲೇಜ್ ಉಪನ್ಯಾಸಕಿಯ ಕೈನೆಟಿಕ್ ಹಾಗೂ ಸಿಟಿ ಬಸ್ ಡಿಕ್ಕಿ, ಸಿಟಿ ಬಸ್ ಪುಡಿ ಪುಡಿ ಅಂತ ಬಂದಿದೆ. ಅದು ಬೆಂಗಳೂರವರಿಗೆ ಭಾರಿ ಆಶ್ಚರ್ಯ. ಮಂಗಳೂರಲ್ಲಿ ಆಕ್ಸಿಡೆಂಟ್ ಆದರೆ ನಿಮ್ಮ ಕತೆ ಅಂತಲ್ಲ, ಅದು ನನ್ನ ಮತ್ತು ನನ್ನ ವಿದ್ಯಾರ್ಥಿಗಳ ನಡುವಿನ ಗುಟ್ಟು. ನಾನು ಬಿಟ್ಕೊಡೋ ಹಾಗಿಲ್ಲ, ವಿದ್ಯಾರ್ಥಿಗಳು ಪುಡಿ ಮಾಡಿಬಿಟ್ಟಿದ್ದಾರೆ. ಇದು ಹೆಡ್ಡಿಂಗ್ ಕೊಡೋದು ನೋಡಿ. ನಾನು ಮತ್ತೆ ಆ ಕ್ಯಾಪ್ಷನ್ ನನಗೆ ಇಷ್ಟ ಆಗೋದು, ಕೈನೆಟಿಕ್ ಡಿಕ್ಕಿ ಆಗಿದ್ದು ಹೌದು, ಸಿಟಿ ಬಸ್ ಡಿಕ್ಕಿ ಆಗಿದ್ದು ಹೌದು, ಸಿಟಿ ಬಸ್ ಪುಡಿ ಪುಡಿ ಅಂತ ಬರೆದಿದ್ದಾರೆ.
ಈ ಥರದ ಹಾಸ್ಯವನ್ನು ಕೂಡ ಸ್ವಲ್ಪ ಇಟ್ಟುಕೊಳ್ಳಿ, ನಿಮ್ಮ ಒತ್ತಡಗಳನ್ನು ನೀವು ತಗ್ಗಿಸ್ಕೊಳ್ಳಿಕ್ಕೆ ಸಾಧ್ಯವಿದೆ. ಇನ್ನು ಮತ್ತೆ ಚೌತಿ ಬಂದಾಗ ನೀವು ಕ್ಯಾಪ್ಷನ್ ಕೊಡ್ತೀರಿ, ಮಳೆ ಜೋರಾದಾಗ ಗಣಪನ ಹಬ್ಬಕ್ಕೆ ಗೌರಿಯ ಮುನಿಸು ಅಂತ ಕೊಟ್ಟಿದ್ರು ಒಂದ್ಸಲ. ಮಳೆ ಜೋರು ಬಂದರೆ ಶಾಪಿಂಗ್ ಮಾಡಲಿಕ್ಕಾಗೋದಿಲ್ಲ ಅಂತ. ಈ ಥರದ ಹಾಸ್ಯವನ್ನು ನಿಮ್ಮ ಜೊತೆಗೆ ಇಟ್ಕೊಳ್ಳಿ. ಒಳ್ಳೆಯ ಮನಸ್ಸುಗಳು ಒಳ್ಳೆಯದನ್ನು ಮಾಡುವಂತಹ ಅವಕಾಶ ನಿಮಗಿದೆ. ಸಾಮಾನ್ಯರಿಗೆ ಅಥವಾ ಯಾರೋ ಗೃಹಿಣಿಗೆ, ಯಾರೋ ಒಬ್ಬ ಮನೆಯಲ್ಲಿದ್ದವರಿಗೆ ಇದು ಸಾಧ್ಯ ಇಲ್ಲ. ನಿಮ್ಮ ಗುಂಪು, ನಾನು ಹೇಳ್ತಾ ಇದ್ದೀನಲ್ಲ, ಒಳ್ಳೆಯ ಒಂದು ಮನಸ್ಸಿರುವಂತಹ ಒಂದು ಯುವಕರ ಸಮೂಹ ನಮ್ಮ ಮುಂದೆ ಕೂತ್ಕೊಂಡ್ರೆ ಬಹುಶಃ ತುಂಬ ಸಂತೋಷ ಆಗುವಂಥದ್ದು. ಇವರು ನಾವು ಸ್ಟೂಡೆಂಟ್ಸಿಗೆ ಗದ್ದಲ ಕಂಟ್ರೋಲ್ ಮಾಡಲಿಕ್ಕಾಗದೆ ನಾವು ಗಲಾಟೆ ಮಾಡ್ತೀವಿ. ನೀವು ಕುಲ್ಲೆ ಮಾರಾಯ ಅಂತ ಹೇಳಿದ್ರಲ್ಲ ಸರ್, ನನಗೆ ಅಷ್ಟು ಸಂತೋಷ ಆಯಿತು. ನಮ್ಮ ಸಂಕಟ ಹೌದು, ನಮ್ಮ ಸಂಕಟವನ್ನು ಇವರು ಸ್ಪೀಕರ್ ಆಗಿ ಅಲ್ಲಿ ಅನುಭವಿಸ್ತಾ ಇದ್ದಾರಲ್ಲ ಅಂತ. ಅದು ಕಾಲೇಜ್ ವಿದ್ಯಾರ್ಥಿಗಳನ್ನ ಹ್ಯಾಂಡಲ್ ಮಾಡಿದವರಿಗೆ ಗೊತ್ತು. ನನ್ನ ಪ್ರೀತಿಯ ಆಶೀರ್ವಾದ ಸರ್ ನಿಮ್ಮ ಮೇಲೆ. ನಿಮ್ಮ ಕನ್ನಡವೂ ತುಂಬ ಸುಧಾರಿಸಿದೆ, ಮತ್ತು ಅವರಿಗೆಲ್ಲ ಪಾಠ ಮಾಡುವ ರೀತಿ ಇದೆಯಲ್ಲ, ಅದು ನಿಮಗೆ ಇನ್ನಷ್ಟು ಶ್ರೇಯಸ್ಸನ್ನು ತಂದುಕೊಡಲಿ ಅಂತ ನಾನು ಆಶೀರ್ವಾದ ಮಾಡ್ತೇನೆ. ತುಂಬ ಚಿಕ್ಕವರು. ಆಮೇಲೆ ನನ್ನ ಎದುರಿಗಿರುವ ಎಲ್ಲ ನನ್ನ ಕಿರಿಯ ಪತ್ರಕರ್ತ ಸ್ನೇಹಿತರಿಗೆ ಇಲ್ಲಿ ಯೋಗ, ನನಗೆ ಅವರನ್ನು ಒಂದೇ ಮಾತು ಹೇಳ್ತೇನೆ, ಯೋಗ ರತ್ನ. ಹೌದು, ಮಹಿಳೆಯರ ಪಾಲಿಗೆ ನಮಗೆ ಕೋವಿಡ್ ಆದಾಗ ಹೆಚ್ಚಿನ ಮಹಿಳೆಯರು, ಗಂಡಸರು ಏನು ಮಾಡ್ತಾಯಿದ್ರು ನಂಗೆ ಗೊತ್ತಿಲ್ಲ, ನೀವು ಅಲ್ಲೇ ಕದ್ದು ಆಚೆ ಹೋಗಿ ಎಲ್ಲ ಮಾಡ್ತಾಯಿದ್ರಿ. ಆದರೆ ಮಹಿಳೆಯರು ಮನೆಯಲ್ಲಿ ಬಂದಿಗಳಾಗಿ ಮೆಂಟಲ್ ಡಿಪ್ರೆಷನ್ ಪ್ರಾರಂಭ ಆಗಿತ್ತು. ನನಗೆ ಆಗಿಬಿಡ್ತದೇನೋ ಅನ್ನೋ ಒಂದು ಇತ್ತು. ತುಂಬ ಜನರನ್ನು ನಾನು ಆನ್ಲೈನಲ್ಲಿ ಸೇರಿಸಿದೆ ಅವರ ಪಾಠಕ್ಕೆ, ಯೋಗ ಪಾಠ. ಇವತ್ತಿಗೂ ಆ ಮಹಿಳೆಯರೆಲ್ಲರೂ ನಿಮಗೆ ಕೃತಜ್ಞರಾಗಿದ್ದಾರೆ. ಬೇರೆ ಬೇರೆ ಮಹಿಳೆಯರು ಒಂದೇ ಅಲ್ಲ, ಸಣ್ಣ ಮಕ್ಕಳು ಬರ್ತಾರೆ, ವಿದ್ಯಾರ್ಥಿಗಳು ಬರ್ತಾರೆ, ಪತ್ರಕರ್ತರು ಇದ್ದಾರೆ. ಅವ್ರು ಬಂದು ಎಲ್ಲಿ ಬೇಕಾದರೂ ಯೋಗ ಪಾಠವನ್ನು ಉಚಿತವಾಗಿ ಮಾಡ್ತಾರೆ ಅವರು. ಅದೊಂದು ದೊಡ್ಡ DC ಅವರ ಶಿಷ್ಯರು ಇವರಿಗೂ ಹೌದು 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 ಮಾಡ್ತಾರೆ. ಹೌದು ಹೌದು, ನಮ್ಮ ಮನಸ್ಸಿನ ಉದ್ವಿಗ್ನತೆಯನ್ನು ಕೊತ ಮಾಡ್ಕೊಳ್ಳೋದು ಬೇಡ. ನಾವು ಹಿಡ್ಕೊಂಡಿರಲಿ ಅದು ಕೊತ ಅಂತ ನಾವು ಅದನ್ನು ಬಣ್ಣಿಸೋದು ಬೇಡ. ನಮ್ಮ ಉದ್ವಿಗ್ನತೆಯನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಎಲ್ಲ ವರ್ಗದ, ಎಲ್ಲ ವಯಸ್ಸಿನ ಎಲ್ಲರಿಗೂ ಯೋಗ ಉಚಿತವಾಗಿ ಸಿಗೋದು. ನಾನು ಯೋಗದಿಂದ ನಾನು ಪಡ್ಕೊಂಡ ಲಾಭವನ್ನು ಇಲ್ಲಿ ನೆನಪಿಸ್ಕೊಳ್ಳೋದಕ್ಕೆ, ಯಾಕಂದರೆ ಸರ್ ನನ್ನ ಎದುರಿಗೆ ಬಂದು ಕೂತಿದ್ದು ತುಂಬ ಸಂತೋಷ ಆಗಿದೆ ನನಗೆ. ನಮ್ಮ ದಕ್ಷಿಣ ಕನ್ನಡಕ್ಕೆ ಯಾವುದಕ್ಕೆ ಕಡಿಮೆ ಇಲ್ಲ, ಸಂಪನ್ಮೂಲ ಯಾವುದಕ್ಕೂ ಕಡಿಮೆ ಇಲ್ಲ. ಈ ಸಂಪನ್ಮೂಲವನ್ನು ಸದುಪಯೋಗ ಪಡಿಸ್ಕೊಂಡು, ಬೇರೆಯವರು ಅಸೂಯೆ ಪಡ್ತಾರೆ ದಕ್ಷಿಣ ಕನ್ನಡದಲ್ಲಿ ಹಾಗಿಲ್ಲ ಬಿಡಿ ಅಂತ. ಹೌದು, ಅಸೂಯೆ ಪಡುವ ರೀತಿಯಲ್ಲಿ ನಾವು ಇದ್ದೇವೆ. ಇದನ್ನು ಉಳಿಸ್ಕೊಂಡು ಹೋಗುವಂಥ ಜವಾಬ್ದಾರಿಯನ್ನು, ಸಾಮಾಜಿಕ ಜವಾಬ್ದಾರಿಯನ್ನು ಪತ್ರಕರ್ತರು ಮುಂದುವರ್ಸ್ಕೊಂಡು ಬರ್ತಾರೆ ಅನ್ನುವಂಥ ನನಗೆ ವಿಶ್ವಾಸ ಇದೆ. ನಿಮಗೆಲ್ಲ ನಿಮ್ಮ ವೃತ್ತಿಯಲ್ಲಿ ಒಳ್ಳೆಯದಾಗಲಿ ಅಂತ ಹಾರೈಸಿ ನಾನು ಮಾತನಾಡ್ತೇನೆ.